ಸ್ನೇಹಿತರೆ, ಸ್ಕೈಸ್ ದ ಲಿಮಿಟ್ ಆಕಾಶವೇ ಮಿತಿ ವಿಶೇಷವಾದ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ವಾರಕ್ಕೊಂದು ಸಾಧಕರನ್ನ ಪರಿಚಯಿಸುವಂತದ್ದು, ಅವರ ಬಾಲ್ಯದ ಅನುಭವಗಳು, ಅತ್ಯಂತ ಪ್ರೀತಿಯೇ ಇರ್ತಕ್ಕಂತಹ ಕುಟುಂಬದ ಹಿನ್ನೆಲೆ ಮತ್ತು ಅತ್ಯಂತ ಸಾಧನೆ ಮಾಡತಕ್ಕಂಥ ಸಾಧಕರನ್ನ ಬಹಳ ವಿಶೇಷವಾಗಿ ತಮ್ಮ ತೋರಿಸುವಂತಹ ಅವರ ಬದುಕನ್ನ ತಮಗೆ ಅನಾವರಣಗೊಳಿಸುವಂತಹ ವಿಶೇಷವಾದ ಕಾರ್ಯಕ್ರಮ ಸ್ನೇಹಿತರೆ. ಸ್ಪಂದನ ವಾಹಿನಿ ಹೆಮ್ಮೆಯ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಈ ವಾರದ ನಮ್ಮ ಅತಿಥಿ ಮನೋಹರ್ ಪ್ರಸಾದ್. ಸ್ನೇಹಿತರ ಪರಿಚಯ ಅಗತ್ಯ ಇಲ್ಲ ಅಂತ ಭಾವಿಸಿಕೊಳ್ತೇನೆ. ಯಾರೆಲ್ಲ ಪತ್ರಿಕೆಯನ್ನು ಓದ್ತಾರೆ, ಯಾರೆಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೋಡ್ತಾರೆ, ಯಾರೆಲ್ಲ ಪುಸ್ತಕಗಳನ್ನು ಓದ್ತಾರೆ, ಯಾರೆಲ್ಲ ಕಾದಂಬರಿಗಳನ್ನು ಓದ್ತಾರೆ, ಹಲವು ಆಯಾಮದಲ್ಲಿ ಬೆಳೆದಿರತಕ್ಕಂಥ ಅದ್ಭುತವಾದ ವ್ಯಕ್ತಿ ಅಂತ ನಂಗೆ ಅನಿಸ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ಅತ್ಯಂತ ಸೂಟ್ ಆಗುವಂತ ವ್ಯಕ್ತಿ ಅಂತ ನಂಗೆ ಅನಿಸ್ತಾ ಇದೆ. ನಾನು ಅವರನ್ನ ಅತ್ಯಂತ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ. ಮನೋಹರ್ ಪ್ರಸಾದ್ ಈ ಕಾರ್ಯಕ್ರಮಕ್ಕೆ ನಮಸ್ಕಾರ. ಸ್ವಾಗತ ಸರ್. 30 ವರ್ಷಗಳನ್ನ ಪತ್ರಿಕೋದ್ಯಮದಲ್ಲಿ ಪೂರ್ತಿ ಮಾಡಿದಿರಿ. ನಿಮ್ಮ ಬಾಲ್ಯ ಕಾರ್ಕಳ ತಾಲೂಕಿನ ಬೈಲೂರ ಇರ್ತಕ್ಕಂತಹ ಅತ್ಯಂತ ಸಣ್ಣ ಹಳ್ಳಿಯಿಂದ ಆರಂಭಗೊಳ್ತು. ಕರ್ವಾಲ್ ಅಂತ ಬಹಳ ಪುಟ್ಟ ಗ್ರಾಮ. ಸರ್, ನೆನಪು ಮಾಡ್ಕೊಳ್ಳಿ ಬಾಲ್ಯವನ್ನ ಅಂತ ಹೇಳಿ. ಒಬ್ಬ ಹೆಡ್ ಮಾಸ್ಟರ್ ಮಗನಾಗಿ ಹುಟ್ಟಿದ್ರಿ. ಮೊದಲಾಗಿ ಇಂತಹ ಒಂದು ಅವಕಾಶ ಕಲ್ಪಿಸಿಕೊಟ್ಟಿರುವಂತಹ ಸ್ಪಂದನ ಟಿವಿಯ ಮುಖ್ಯಸ್ಥರಾಗಿರುವಂತಹ ವಿಲಾಸ್ ನಾಯ್ಕ್, ಹಾಗೆ ಮಂಗಳೂರಿನಲ್ಲಿ ನನ್ನ ಪ್ರೀತಿ ಅನ್ನು ಮಂಗಳೂರು, ಮತ್ತು ವಿಶೇಷವಾಗಿ ತಮ್ಮಂತ ಪ್ರತಿಭಾವಂತರು, ನಿಮ್ಮನ್ನು ಕಳೆದ 3 ದಶಕಗಳಿಂದ ನೋಡ್ತಲೇ ಇದ್ದೇನೆ. ಬಹಳ ಮಾತಿನ ಮಲ್ಲ ಅಂತ, ಅದಕ್ಕಿಂತ ಮಾತಿನ ಗುರು. ನಿಮ್ಮ ಜೊತೆ ಈ ಕಾರ್ಯಕ್ರಮ ನಾನು ಬಹಳ ಇಷ್ಟಪಡ್ತಾ ಇದ್ದೇನೆ. ಎಲ್ಲ ನಮ್ಮ ತಂತ್ರಜ್ಞರಿಗೆ ಮತ್ತು ಎಲ್ಲ ನಮ್ಮ ವೀಕ್ಷಕ ಬಂಧುಗಳಿಗೆ ಸ್ವಾತಂತ್ರ್ಯ ದಿನದ ಶುಭಾಶಯಗಳನ್ನು ಕೊಡಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನನ್ನ ಬಾಲ್ಯ ಕಾರ್ಕಳ ತಾಲೂಕಿನ ನೀರೇಬೈಲೂರು, ಅಂದರೆ ಉಡುಪಿ ಮತ್ತು ಕಾರ್ಕಳದ ನಡುವೆ ಆ ನೀರೇಬೈಲೂರು ಇದು. ನೀರೇಬೈಲೂರಿನಿಂದ 2 ಮೈಲು ದೂರದಲ್ಲಿ ತಾವು ಹೇಳಿದಂತೆ ಕರ್ವಾಲು ಎಂಬ ಒಂದು ಪುಟ್ಟ ಊರು. ಕರ್ವಾಲು ಎಂಬ ಒಂದು ಆಂಗ್ಲ ಭಾಷೆಯಲ್ಲಿ ಹ್ಯಾಮ್ಲೆಟ್ ಅಂತ ಕರೀತೇವೆ. ಅದು ಗ್ರಾಮ ಅಲ್ಲ, ಗ್ರಾಮದ ಒಂದು ಪುಟ್ಟ ಸ್ವತಂತ್ರವಾದಂತಹ ಭಾಗ. ಅಲ್ಲಿ ಒಂದು 1200 ಜನಸಂಖ್ಯೆ ಇರ್ಬೋದು. ನಮ್ಮ ಕಾಲಕ್ಕೆ ಒಂದು 600-700 ಇದ್ರು. ಕರ್ವಾಲ್ನಲ್ಲಿ ಮೂಲತಃ ನನ್ನ ತಾಯಿ ಮನೆ. ಈ ಕರ್ವಾಲ್ ಎಂಬ ಹೆಸರು ಬಂದದ್ದು ಅಲ್ಲಿ ದೇವಸ್ಥಾನ ಇದೆ, ಮಹಾವಿಷ್ಣುಮೂರ್ತಿ ದೇವಸ್ಥಾನ. ಇವತ್ತಿಗೂ ನನ್ನ ಬದುಕಿನ ಅವಿಭಾಜ್ಯ ಅಂಗಗಳು ಅಂದ್ರೆ ತಾಯಿ, ಅಂದ್ರೆ ಅಮ್ಮ, ದೇವಸ್ಥಾನ ಮತ್ತು ಕ್ರಿಕೆಟ್. ಈ 3 ಬಾಲ್ಯದಿಂದ ನನ್ನನ್ನು ಆ ಗುಂಗಿನಲ್ಲೇ ಬೆಳೆಸಿ ಈ ಹಂತಕ್ಕೆ ತಂದಂತಹ ಹಿನ್ನೆಲೆ ಬಹಳ ವಿಶೇಷ. ಅಂದ್ರೆ ಕರ್ವಾಲು ಆ ಕಾಲಕ್ಕೆ ನಾವು ಅಲ್ಲಿಂದ 2 ಮೈಲು ದೂರ ಬೈಲೂರು ಹೈಸ್ಕೂಲಿಗೆ ಬರಬೇಕು. ಅದರ ಮೊದಲು ನನ್ನ ಬಾಲ್ಯ ನೀರೇಬೈಲೂರಿನಲ್ಲಿ ಆಗಿತ್ತು. ನೀರೇಬೈಲೂರಿನಲ್ಲಿ ನೀರೇ ಬ್ರಾಂಚ್ ಶಾಲೆ ಅಂತ ಇತ್ತು, ಬಹಳ ಪ್ರಸಿದ್ಧವಾಗಿತ್ತು ಶಾಲೆ. ಈಗ ಅದು ಪಕ್ಕದ ಹೈಯರ್ ಪ್ರೈಮರಿ ಶಾಲೆ ಜೊತೆಗೆ ಅದು ವಿಲೀನ ಆಯಿತು. ಅಲ್ಲಿ ನನ್ನ ತಂದೆ ಮುಖ್ಯೋಪಾಧ್ಯಾಯರಾಗಿದ್ದರು. ಅಲ್ಲಿ ನಾವು 1ರಿಂದ 5ನೇ ತರಗತಿವರೆಗೆ ಅವರು ಮುಖ್ಯೋಪಾಧ್ಯಾಯರಾಗಿದ್ದರು. ಎಲ್ಲೂರು ದೇವರಾವ್ ಅಂತ. 1959ರಲ್ಲಿ ನಮ್ಮ ಆಗಿನ ಅವಿಭಜಿತ ಜಿಲ್ಲೆಯಲ್ಲಿ ಪ್ರಪ್ರಥಮ ರಾಷ್ಟ್ರಪತಿ ಪ್ರಶಸ್ತಿಯನ್ನು ಪಡೆದಂತ ಶಿಕ್ಷಕ ಅವರು. ಆಗಿನ ಕಾಲದ ಸೆನ್ಸಸ್ ಎಂಬ ಒಂದು ಜನಗಣತಿಯ ಕಾರ್ಯದಲ್ಲಿ ಅವರಿಗೆ ರಾಷ್ಟ್ರಪತಿಗಳ ಪದಕ ಸಿಕ್ತು. ಆದ್ರೆ ಬಹಳ ಆದರ್ಶವಾದ ಪಾಠವನ್ನು ಕೇಳಿಸ್ಕೊಂಡಿದ್ದೀರಾ ಅಂತ ಹೇಳಿ ಆದರ್ಶವಾದ ಶಿಕ್ಷಕರಾಗಿದ್ರು. ನೀವು ಯೋಚನೆ ಮಾಡಿ, ಅವರ 18ರ ಹರೆಯದಿಂದ 58ರವರೆಗೆ ಸರ್ಕಾರಿ ಉದ್ಯೋಗ, ನಿವೃತ್ತರಾದ್ಮೇಲೆ ಮತ್ತೆ 2 ವರ್ಷ ಸ್ಥಳೀಯ ಬೈಲೂರಿನ BM ಸ್ಕೂಲ್, 42 ವರ್ಷಗಳ ಕಾಲ ಶಿಕ್ಷಕರಾಗಿದ್ದರು. ರಾಜಕಾರಣಿಗಳು, ನ್ಯಾಯವಾದಿಗಳು, ಮಂತ್ರಿಗಳು, ಕ್ರೀಡಾಪಟುಗಳು ಎಲ್ಲ ಅವರ ಶಿಷ್ಯಂದಿರು ಅನ್ನೋದು ಬಹಳ ಹೆಮ್ಮೆ ಅವರಿಗೆ. ಕಾಪು ಮಲ್ಲಾರ್ನೆಲ್ಲ ಆರಂಭಿಕವಾಗಿದ್ದರು. ಈ ಕರ್ವಾಲ್ನ ಪಕ್ಕದಲ್ಲಿ ನಾವು ಬೈಲೂರಿನಿಂದ ಆಮೇಲೆ ತಂದೆ ನಿವೃತ್ತರಾದ ಬಳಿಕ ನಮ್ಮ ತಾಯಿ ಮನೆ ಬೈಲೂರಿಗೆ ನಾವು ಕರ್ವಾಲಿಗೆ ಬಂದೆವು. ಕರ್ವಾಲ್ನಲ್ಲಿ ನನಗೆ ಪಕ್ಕದಲ್ಲಿ ಹೆಕ್ಕಡ್ಕ ಶಾಲೆ ಅಂತ, ಅದು ಶ್ರೀ ಅನಂತಮತಿ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ. ನನ್ನ 6 ಮತ್ತು 7 ನಾನು ಅಲ್ಲಿ ಓದಿದೆ. ನಾನು 6 ಮತ್ತು 7ರ ಬಳಿಕ ಆ ಕಾಲಕ್ಕೆ ನಮ್ಗೆಲ್ರಿಗೂ ಪ್ರೌಢಶಾಲೆ ಅಂದ್ರೆ ಬೈಲೂರು. ನಾವು ನಮ್ಮ ಕರ್ವಾಲ್ ಮನೆಯಿಂದ ಬುತ್ತಿ ಹಿಡ್ಕೊಂಡು ಬೈಲೂರು ಹೈಸ್ಕೂಲಿಗೆ ನಾವು 8, 9, 10ಕ್ಕೆ ನಾವು ಅಲ್ಲಿಗೆ ಬಂದವರು. ವಿಶೇಷ ಅಂದ್ರೆ ಈ ಪರಿಸರ ನನಗೊಂದು ಅದ್ಭುತವಾಗಿ ನನ್ನನ್ನು ಬೆಳೆಸಿ. ಅದು ನನ್ನ ತಂದೆ ತಾಯಿ. ನಿಮಗೆ ನಾನು ಮೊದಲೇ ಹೇಳಿದಾಗೆ ತಂದೆ ಅವರು ಶಿಕ್ಷಕರಾಗಿ, ಆದರ್ಶ ಶಿಕ್ಷಕರಾಗಿ ಪ್ರಶಸ್ತಿ ಪುರಸ್ಕಾರ, ಒಂದು ಶಿಸ್ತಿನ ಸಿಪಾಯಿ ಅಂತ. ನಾವು ಅವರು ಬಂದ್ರೆ ಮಾತು ಕೂಡ ನಮ್ದು ಬಹಳ ಯಾರಿಗೂ ಹೊರಗಿನವ್ರಿಗೆ ಕೇಳಿಸಬಾರ್ದು, ಆ ತರದ ವ್ಯವಸ್ಥೆ. ನಮ್ಮ ತಾಯಿ ತುಂಬಾ ಕಲ್ತವರಲ್ಲ, ಆಗಿನ ಕಾಲದ ಒಂದು 5ನೇ ತರಗತಿ ಕಲ್ತವರು. ಆಗಿನ ಕಾಲದ 5ನೇ ತರಗತಿ ಅಂದ್ರೆ ಆಂಗ್ಲ ಭಾಷೆಯನ್ನು ಅರ್ಥ ಮಾಡಿಕೊಳ್ಳಬಲ್ಲವರು ಆಗಿನ ಕಾಲದಲ್ಲಿ. ಈಗ ಓದಲು ಅಥವಾ ಬರೆಯಲು ಅಥವಾ ಮಾತನಾಡಲು ಬರದೇ ಇದ್ರು ಅರ್ಥ ಗ್ರಹಣಕ್ಕೆ ಅವರು ಸಾಧ್ಯ ಇದ್ದವರು. ಮತ್ತು ತುಂಬಾ ಅಮ್ಮ ಓದ್ತಿದ್ರು. ಆ ಕಾಲಕ್ಕೆ ಓದಲಿಕ್ಕೆ ಮುಖ್ಯವಾಗಿ ನಮ್ಗೆ ಚಂದಮಾಮ ತಂದು ಕೊಡ್ತಿದ್ರು ತಂದೆ. ನನಗೆ ನೆನಪಿದ್ದಾಗ ಆಗ 25 ಪೈಸೆ ಚಂದಮಾಮಕ್ಕೆ. ನಾವು ಕಾಯ್ತಾ ಇದ್ದೆವು. ಈ ಚಂದಮಾಮ ನಮ್ಮನ್ನು ಹೇಗೆ ಒಂದು ಕಲ್ಪನೆಗಳನ್ನು ಮನಸ್ಸಿನಲ್ಲಿ ಬೆಳೆಸಿಕೊಳ್ಳಬೇಕು ಅನ್ನೋದನ್ನು ಬಾಲ್ಯಕಾಲದಲ್ಲಿ ರೂಪಿಸ್ತು. ಒಂದು ಫ್ಯಾಂಟಸಿ ಕ್ರಿಯೇಟ್ ಮಾಡುವ ಒಳ್ಳೆಯ ಶಬ್ದ ಅದು, ಫ್ಯಾಂಟಸಿ. ಆ ಫ್ಯಾಂಟಸಿ ಲೋಕಕ್ಕೆ ನಮ್ಮನ್ನು ಒಯ್ತಾ ಇದ್ದಂಥದ್ದು ಆಗಿನ ಕಾಲದಲ್ಲಿ ಚಂದಮಾಮ. ತಿಂಗಳಿಗೊಮ್ಮೆ ಅದು ಬರ್ತಾ ಇತ್ತು. ಅದು ಮದ್ರಾಸಿನ ಆಗಿನ ಪ್ರಕಟಣೆ, ಬೇರೆ ಬೇರೆ ಭಾಷೆಗಳಲ್ಲಿ ಅದು ಪ್ರಕಟ ಆಗ್ತಾ ಇತ್ತು. ಅಲ್ಲಿ
ಸಿಂಧಾಬಾದ್ ಬರ್ತಾನೆ, ಅವನ ನೌಕೆಯಲ್ಲಿ ಬರ್ತಾನೆ. ಆನಂತರ ಇಲ್ಲಿ ರಾಜಕುಮಾರಿಯ ಕತೆ ಇರ್ತದೆ, 7 ಮಲ್ಲಿಗೆ ತೂಕದ ರಾಜಕುಮಾರಿ ಅವಳ ಸಮಸ್ಯೆ. ಆಮೇಲೆ ಬೇತಾಳ ಕಥೆಗಳು ಅಂತ, ಅದು ಮುಗಿಲಿಕ್ಕೆ ಅಲ್ಲ, ಅದು ಈ ಕೊನೆ ಅದರಲ್ಲಿ ಸಸ್ಪೆನ್ಸ್ ಇಟ್ಟಿರ್ತಾರೆ ಅವರು. ಆಗ ಉತ್ತರ ಹೇಳದೇ ನಿನ್ನ ತಲೆ ಸಿಡಿದು 1000 ಒಳಾದಿತ್ತು ಅಂತ ಎಚ್ಚರ ಕೊಡು, ನಾವು ಮುಂದಿನ ತಿಂಗಳಿಗೆ ಕಾಯ್ದು ಏನು ಉತ್ತರ ಅದು ಅಂತ. ಬೇತಾಳಂ ಪಂಚವಿಂಶತಿ ಅಂತ ಅಷ್ಟೇ ಕಥೆಗಳು, ಬಟ್ ಇದು ನಿರಂತರವಾಗಿ ಕಥೆಗಳನ್ನು ಕೊಡ್ತಾ ಇದ್ರು. ಆಮೇಲೆ ರಾಮಾಯಣ ಮಹಾಭಾರತಗಳ ಸರಣಿ ಬರ್ತಾ ಇತ್ತು, ಅದನ್ನು ಅಮ್ಮ ಓದಿ ಹೇಳ್ತಾ ಇದ್ರು ನಮ್ಮ ಬಾಲ್ಯದಲ್ಲಿ. ಅವರು ಕೂತು ಅದನ್ನು ಭಾವುಕರಾಗಿ ಅವರು ಸೀತೆಯ ವನವಾಸದ ಸಂದರ್ಭ, ಆಮೇಲೆ ಸೀತೆಯ ನೋವುಗಳಾಗ ಅವರ ಕಣ್ಣಲ್ಲಿ ದುಃಖ ಬರುವಂಥದ್ದು, ಆಮೇಲೆ ಲವಕುಶರ ಬಗ್ಗೆ ಅವರು ನಮ್ಮನ್ನು ಅದರಲ್ಲಿ ಸಮೀಕರಿಸಿ ಅವರು ಭಾವುಕರಾಗುವಂಥದ್ದು, ಹೀಗೆಲ್ಲ ನಾವು ಬೆಳೆದೆವು. ನನಗೆ ಒಬ್ಬರು ಅಣ್ಣ ಇದ್ರು, ಶಿಕ್ಷಕರಾಗಿದ್ರು, ಈಸ್ ನೋ ಮೋರ್ ನಾವು. ಆಮೇಲೆ ಅಕ್ಕಂದಿರು, ನನಗೆ 5 ಅಕ್ಕಂದಿರು. ಹೀಗೆ ತುಂಬು ಕುಟುಂಬ. ಅಕ್ಕಂದಿರಾದ್ಮೇಲೆ ಅವರ ಮದುವೆ ಎಲ್ಲ ಆಗಿ ಅಕ್ಕಂದಿರಿಗೆ ತುಂಬಾ, ನನ್ನ 5 ಅಕ್ಕಂದಿರಿಗೆ 8 ಗಂಡು ಮಕ್ಕಳು 8 ಹೆಣ್ಣು ಮಕ್ಕಳಾಗಿ, ಅವರಲ್ಲಿ ಅವರಿಗೆ 16 ಮೊಮ್ಮಕ್ಕಳಾಗಿದೆ. ನನಗೆ ಅದರಲ್ಲಿ ಒಬ್ಬಳಿಗೆ 1 ಮೊಮ್ಮಗನಿಗೆ 1 ಮಗುವಾಗಿದೆ. ನಮ್ಮ ವಂಶವೃಕ್ಷ ಆ ತರ ಸಾಕು, ನಾನು ಕೊನೆಯವ. ಹಾಗಾಗಿ ನನಗೆ ಈ ಎಲ್ಲ ಪ್ರೀತಿ ಸಿಗಲಿಕ್ಕೆ ಸಾಧ್ಯ ಆಯಿತು. ಆಮೇಲೆ ಕರ್ವಾಲು ಎಂಬ ಒಂದು ಊರು, ಈಗ ನಮ್ಮ ಉದಯವಾಣಿ English.com ನಲ್ಲಿ ನಾನು ರೆಮಿನೆಸೆನ್ಸ್ ಅಂತ ಇಂಗ್ಲಿಷ್ ಕಾಲಂ ಬರೀತಾ ಇದ್ದೆ. ಅದು ಕರ್ವಾಲನ್ನೇ ಆಧರಿಸಿಟ್ಟುಕೊಂಡ ಕಾರ್ಯಕ್ರಮ. ಪ್ರಾಯಶಃ ಮಾಲ್ಗುಡಿ ಡೇಸ್ನ ಪ್ರಭಾವ ಅಂತ ಅದ್ಭುತವಾದಂಥ ನಮ್ಮ R.K. ನಾರಾಯಣ ಅವರ ಕೃತಿಗಳು ನಾನು ಓದಿ ಒಂಚೂರು ಪ್ರಭಾವಿತನಾಗಿ, ಅವರ ಮಟ್ಟದಲ್ಲಿ ಅಲ್ಲ, ಆ ಇನ್ಸ್ಪಿರೇಷನ್ ಸ್ಫೂರ್ತಿಯಿಂದ ಅದನ್ನೀಗ ಬರೀತಾ ಇದ್ದೇನೆ. ಕರ್ವಾಲು ಎಂಬುದು ಈಗಲೂ ಕೂಡ ನೀವು ಹೇಳಿದ ಹಾಗೆ ನಮ್ಮ ಮನಸ್ಸಲ್ಲಿ ಅದೊಂದು ಪ್ರತ್ಯೇಕ ಅಂತ ಅನಿಸೋದಿಲ್ಲ. ಮಂಗಳೂರಿನಂತ ಈ ಮಹಾನಗರಗಳಿರಲಿ, ಎಷ್ಟೋ ವಿದೇಶಗಳಲ್ಲಿ ಹೋಗಿರಲಿ, ಆದರೆ ಮೂಲತಃ ಮನಸ್ಸು ರಾತ್ರಿ ಕೇಂದ್ರೀಕೃತ ಆಗುವುದು ನಿದ್ದೆ ಬರಬೇಕಾದಂಥ ಸಂದರ್ಭದಲ್ಲಿ ಆ ಕರ್ವಾಲು, ಆ ಒಂದು ಹಳ್ಳಿ, ಆ ಒಂದು ದೇವಸ್ಥಾನ, ಎದುರುಗಡೆ ಗದ್ದೆಯನ್ನು ವರ್ಷಕ್ಕೊಮ್ಮೆ ಉಳುವಂತಹ ಸಂದರ್ಭ. ಆಮೇಲೆ ಹೊರಗಡೆ ಬಂದರೆ ಬೇರೆ ಬೇರೆ ಬಗೆಯ ಹಕ್ಕಿಗಳ ಜೇಂಕಾರ. ರಾತ್ರಿ ಆಗ್ತಾ ಇದ್ದಂತೆ, ಆಗ ವಿದ್ಯುತ್ ಇರಲಿಲ್ಲ ನಮ್ಮ ಬಾಲ್ಯದಲ್ಲಿ. ನನ್ನ ಡಿಗ್ರಿ ಆದ 2 ವರ್ಷಗಳ ನಂತರ ನಮ್ಮ ಊರಿಗೆ ವಿದ್ಯುತ್ ಬಂದದ್ದು. ಅದು ನಮ್ಮ ಮನೆಗಳಿಗೆಲ್ಲ ಮೊದಲ ಬಾರಿಯಾಗಿ ವಿದ್ಯುತ್ ಸಂಪರ್ಕ ಬಂದದ್ದು, ಹಳ್ಳಿಯಲ್ಲಿ ಇರಲಿಲ್ಲ. ರಾತ್ರಿ ಮಲಗಿದ ಹಾಗೆ ನಿಮಗೆ ಹೊರಗಡೆ ಒಂದಷ್ಟು ಜೀರುಂಡೆಗಳು, ಆಮೇಲೆ ರಾತ್ರಿ ಕೀಟಗಳ ಒಂದು ರೀತಿ ಜುಗಲ್ಬಂದಿಯ ತರ, ದೂರದಲ್ಲಿ ಇನ್ನೊಂದು ಹಕ್ಕಿ ಮರವನ್ನು ಕುಟ್ಟುತ್ತಾ ನೋಡುವವರಿಗೆ ಅದು ಸಂಗೀತಕ್ಕೆ ಸಾಥ್ ನೀಡಿದಂತಹ ಅನುಭವ. ಇದನ್ನೆಲ್ಲ ಕೇಳಿದಾಗ ಆ ಒಂದು ಕ್ರಿಮಿಕೀಟಗಳ, ಆಮೇಲೆ ಕಾಡು ಹಕ್ಕಿಗಳ, ರಾತ್ರಿ ಪ್ರಾಣಿಗಳ ಬಗೆಯ ವೈವಿಧ್ಯಗಳ ಸಹ ನಮ್ಮನ್ನು ಒಂದು ತರ ಆ ಒಂದು ಕಾನ್ಸರ್ಟ್ ಅಂತ ನಾವು ಕರೀತೇವಲ್ಲ, ಸಂಗೀತ ಕಚೇರಿಯಲ್ಲಿ ನಾವು ಅದರಲ್ಲಿ ಲೀನ ಆಗ್ತಾ ಇದ್ದೆವು. ಆಮೇಲೆ ತಾಯಿ ಗದ್ದೆಗೆ ಕರ್ಕೊಂಡು ಬಂದು ಚಂದ್ರನನ್ನು ತೋರಿಸೋರು. ಚಂದ್ರ ಇವತ್ತು ದೊಡ್ಡ ಚಂದ್ರ, ಹುಣ್ಣಿಮೆ, ನಾಳೆ ಸ್ವಲ್ಪ ಚಿಕ್ಕ, ಆಮೇಲೆ ನಾವು ನಿದ್ದೆ ಮಾಡುವ ಟೈಮಲ್ಲಿ ಉಳಿದ ದಿನಗಳು, ಆಮೇಲೆ ಅಮಾವಾಸ್ಯೆ ದಿನ ಪೂರ್ಣ ಕತ್ತಲು, ಆಮೇಲೆ ಮತ್ತೆ ಚಿಕ್ಕ ಚಂದ್ರ, ಆಮೇಲೆ ದೊಡ್ಡ ಚಂದ್ರ. ಅದನ್ನು ತಾಯಿ ತೋರಿಸೋರು ನಮಗೆ. ಹಾಲು ಚೆಲ್ಲಿದ ಹಾಗೆ ಬೆಳದಿಂಗಳು, ಆ ಗದ್ದೆ ಪೈರು ಇತ್ಯಾದಿಗಳಲ್ಲಿ ಯೋಚನೆ ಮಾಡಿ ಒಂದಷ್ಟು ಬಗೆಯ ಹಕ್ಕಿಗಳ ಹಿನ್ನೆಲೆಯ ಸಂಗೀತ, ಚಂದ್ರಮನ ಆ ದೂರದಲ್ಲಿ ಬಾನಿನಲ್ಲಿ ಆತನನ್ನು ನೋಡುವಂತಹ ಸೊಗಸು, ಆತನ ಗಾತ್ರಗಳ ಬಗ್ಗೆ ತಾಯಿ ಹೇಳ್ತಿದ್ದಂತ ಮಾತು, ಇದೆಲ್ಲವೂ ಬಾಲ್ಯಕಾಲದಲ್ಲಿ ನಮಗೊಂದು ಸಮೃದ್ಧಿಯನ್ನು ಕೊಡ್ತಾ ಇತ್ತು. ಆಮೇಲೆ ಮನಸ್ಸನ್ನ ಕ್ರಿಯೇಟ್ ಮಾಡ್ತಾರೆ ನಿಮ್ಮಲ್ಲಿ. ಆಮೇಲೆ ಭಜನೆ, ದೇವಸ್ಥಾನದಲ್ಲಿ ಭಜನೆ ನಡೀತಾ ಇತ್ತು. ವರ್ಷಕ್ಕೊಮ್ಮೆ 12 ದಿನಗಳ ಭಜನೆ ನಡೆದು ಆಮೇಲೆ ಅದರ ಸಮಾಪನ ನಗರ ಭಜನೆ, ಊರಿಡೀ ನಗರ ಭಜನೆ. ನಮ್ಮ ಹಳ್ಳಿ ಆದ್ರೂ ಕೂಡ ನಗರ ಭಜನೆ ಅಂತ ಶಬ್ದ, ಅಲ್ಲಿಗೆ ಹೋಗ್ತಾ ಇದ್ದೆವು. ಆ ಕಾಲಕ್ಕೊಂದು 50-100 ಭಜನೆ ಕಲ್ತಿದ್ದೆ ನಾನು. ಈ ಭಜನೆ ನನಗೆ ಆಗ ಹೆಚ್ಚು ಅರ್ಥ ಗೊತ್ತಿರಲಿಲ್ಲ, ತಾಳಕ್ಕೆ ಸರಿಯಾಗಿ ಬಡಿಯೋದು ಗೊತ್ತಿತ್ತು. ಈಗ ಅದರ ಅರ್ಥವನ್ನು ಗ್ರಹಿಸಿದಾಗ ಆಗ್ಲೇ ಅದನ್ನೆಲ್ಲ ಗ್ರಹಣ ಮಾಡಬೇಕಿತ್ತು ಅಂತ ಒಂದು ಸಣ್ಣ ಭಾವ ಕಾಡ್ತಾ ಇದೆ. ಇವತ್ತು ದಾಸರ ಪದಗಳ ಅರ್ಥವನ್ನು ಕೇಳುವಾಗ ಅದರ ಒಂದು ಆ ಭಾವ ಸ್ಫುರಣವೇ ಬೇರೆ ಅಂತ ಹಾಡುಗಳು. ದೇವಸ್ಥಾನದಲ್ಲಿ ಆ ಮೂಲಕ ನನಗೆ ಆಸಕ್ತಿ ಕಲಿಯಲಿಕ್ಕೆ ಆರಂಭವಾಯಿತು. ಆಮೇಲೆ ಕ್ರಿಕೆಟ್ನ ಹೈಸ್ಕೂಲು, ಆಮೇಲೆ ಪ್ರೀತಿ ಮಾಡತಕ್ಕಂಥ ಬೈಲೂರು ಹೈಸ್ಕೂಲ್. ನಾನು 1 ರಿಂದ 5 ನಾನು ಬೈಲೂರಿನ ನೀರೇ ಬ್ರಾಂಚ್ ಶಾಲೆಯಲ್ಲಿದ್ದೆ ಅಂತ ನಾನು ಹೇಳಿದೆ. ಪಳ್ಳಿಗೆ ತಿರುಗಡೆ ಮಾಡುವಂತಹ ಜಾಗ ಈಗ ಇಲ್ಲ ಸ್ಕೂಲ್. ಅಲ್ಲಿ 1 ರಿಂದ 5ರಲ್ಲಿ ತಂದೆಯ ದೊಡ್ಡ ಪ್ರಭಾವ, ಶಾಲೆಯಲ್ಲಿ ಅವರು ಮುಖ್ಯೋಪಾಧ್ಯಾಯರು, ಆಮೇಲೆ ಶಿಸ್ತಿನ ಸಿಪಾಯಿ, ಇಡೀ ಊರು ಅವರಿಗೆ ಗೌರವ ಕೊಡ್ತಾ ಇತ್ತು. ಹೆದರ್ತಿದ್ದದಲ್ಲ, ಗೌರವ ಕೊಡ್ತಾ ಇತ್ತು. ಅದರಿಂದ ಹೊಡಿತಿದ್ರು, ನಾನು ಪೆಟ್ಟದಿದ್ದೇನೆ ಅವ್ರ ಕೈಲಿ, ನಮ್ಮ ಅಣ್ಣ ಕೂಡ ಪೆಡ್ತಿದ್ದೇನೆ ಅವ್ರ ಕೈಲಿ. ಆದ್ರೆ ಅವರು ಪೆಟ್ಟದಿಂದ ದಿನ ನಮ್ಗೇನಾಗ್ತಿಲ್ಲ, ಮನೇಲಿ ಅಮ್ಮ ಆಳ್ತಾ ಇದ್ರು ಪಾಪ. ಅದರದ್ದು ಇಂಡೈರೆಕ್ಟ್ ಎಫೆಕ್ಟ್ ಇದೆಲ್ಲ ಅದು ತಾಯಿ ಮೇಲೆ ಬೀಳ್ತಾ ಇತ್ತು. ತಾಯಿಗೆ ತಂದೆ ಹತ್ರ ಜೋರು ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅದ್ರ ಬದಲು ಕಣ್ಣೀರು ಸುರಿಸ್ತಾ ಇದ್ರು ಒಂದು ಬದಿಯಲ್ಲಿ. ಇಂಥದ್ದೆಲ್ಲ ಕಂಡು ಬೈಲೂರಿನಲ್ಲಿ 1 ರಿಂದ 5ರಲ್ಲಿ ಆಗಿನ ಕಾಲಕ್ಕೆ ಹೆಚ್ಚು ಪಕ್ವತೆ ಗೊತ್ತಿಲ್ಲ. ಬೈಲೂರಿನ ಮಾರಿ ಪೂಜೆ ಇವತ್ತು ನೆನಪಾಗ್ತದೆ. ವರ್ಷಕ್ಕೊಮ್ಮೆ ಬೈಲೂರಿನಲ್ಲಿ ಮಾರಿ ಪೂಜೆ ನಡೆಯುವಾಗ ನಮಗೆ ಸಂಭ್ರಮವೇ ಸಂಭ್ರಮ. ಆಗ ಒಂದು ಕಪ್ಪು ಕನ್ನಡಕ ತಗೊಂಡು, ಆಮೇಲೆ ಕೈಗೊಂದು ಬಣ್ಣದ ಗಡಿಯಾರ ತಗೊಂಡು, ಆಮೇಲೆ ಒಂದು ನೀರು ಪುಗ್ಗ ಅಂತ ಇತ್ತು,
ಅದನ್ನು ಹೀಗೆ ಹಾರಾಡಿಸಿ, ಆಮೇಲೆ ಕಪ್ಪೆ ಅಂತ ಒಂದು ಟಿಕೆಟಿಗೆ ಶಬ್ದ ಮಾಡುವಂಥದ್ದು, ಇದೆಲ್ಲ ನಮ್ಮ ಭಂಡಾರದಲ್ಲಿ ಆಗ ತುಂಬುವಂತ ವಿಚಾರ. ಆಮೇಲೆ ಏನಾದರೂ ತಿಂಡಿ ತಿನಿಸುಗಳು ಮನೇಲಿ ಜೋರು ಮಾಡ್ತಾ ಇದ್ರು, ಹೊರಗಿದ್ದು ತಿನ್ಬಾರ್ದು. ಆ ಕಾಲಕ್ಕೆ ಅದೇ ತಂದೆ ಶಿಕ್ಷಕರಾಗಿದ್ದ ಪ್ರಭಾವ. ಬೈಲೂರಿನಲ್ಲಿ ಮಾರಿ ಪೂಜೆ ಬಂತಂದ್ರೆ ಬಹಳ ಇಷ್ಟ. ಆ ಕಾಲಕ್ಕೆ ನಮ್ಮ ಮನೆಯಲ್ಲಿ ರೊಟ್ಟಿ ಕೊದ್ದೇಲ್ ಅಂತ ಒಂದು ಆ ದಿವಸ ಐಟಮ್ ನಮ್ದು, ಅದು ತಮಗೆ ಗೊತ್ತಿದೆ. ಆ ರೊಟ್ಟಿ ಮಾಡಿ ಆಮೇಲೆ ಆ ತರಕಾರಿಯ ಬಗೆಯ ತರಕಾರಿಗಳ ಮಿಶ್ರಣವನ್ನು ಮಸಾಲೆಯಲ್ಲಿ ಅರ್ದು ಈ ರೊಟ್ಟಿಯನ್ನು ಅದರಲ್ಲಿ ಹಾಕಿಟ್ಟು ಮತ್ತೆ ಒಂದು 2 ಗಂಟೆ 3 ಗಂಟೆ ನಂತರ ಅದು ಪೂರ್ತಿ ತುಳುವಲ್ಲಿ ಬುದುಲ್ ಅಂತ ಹೇಳ್ತಾರೆ, ಅದು ಎಲ್ಲ ಮಿಶ್ರಣ ಆದ್ಮೇಲೆ ಅದೊಂದು ಅನುಭವ. ಬೈಲೂರಿನಲ್ಲಿ ಆ ಮಾರಿ ಪೂಜೆ ನಮ್ಗೆ ಆಗಿನ ಕಾಲಕ್ಕೆ ದೊಡ್ಡ ವಿಷಯ. ಆಮೇಲೆ ಬೈಲೂರು ಹೈಸ್ಕೂಲಿನಲ್ಲಿ ಆಗ ವರ್ಷಕ್ಕೊಮ್ಮೆ ಅವರು ನಡೆಯುವಂತಹ ವಾರ್ಷಿಕೋತ್ಸವ ಇದೆಯಲ್ಲ, ಆಗ ನಾಟಕ ಇತ್ಯಾದಿಗಳನ್ನು ಮಾಡ್ತಾ ಇದ್ರು. ಆಗ ಅದನ್ನೆಲ್ಲ ನೋಡ್ತಾ ಒಂದು ಭಾವುಕರಾಗಿದ್ದೆ. 5ನೇ ತರಗತಿಯಲ್ಲಿರುವಾಗ ಮೊದಲ ಬಾರಿಗೆ ನಾನು ಯಕ್ಷಗಾನ ನೋಡಿದ್ದು. ನಮ್ಮ ಶಾಲೆಯಲ್ಲಿ ಯಕ್ಷಗಾನ ನಡೀತು. ಅಂದ್ರೆ ಮುಖ್ಯೋಪಾಧ್ಯಾಯರಾದ್ರಿಂದ ನಮ್ಗೆ ಎಲ್ಲರೂ ನಾವು ಬಂದಿದ್ದೆವು. ಅದು ಮುಕ್ತ ಬಯಲಾಟ. ಅಲ್ಲಿ ನನಗೆ ತ್ರಿಜನ್ಮ ಮೋಕ್ಷ ಅಂತ ನಾನು ನೋಡಿದಂತ ನೆನಪಾಗ ಹೆಚ್ಚು ಅರ್ಥ ಆಗಿರ್ಲಿಲ್ಲ. ಆಮೇಲೆ ಮನೆಗೆ ತಾಯಿ ಬಂದು ಜಯ ವಿಜಯರ ಕಥೆಯನ್ನು, ಆ 3 ಜನ್ಮ ಹೇಗೆ ಬಂತು ಅದರ ವಿಸ್ತಾರವನ್ನೆಲ್ಲ ಅವ್ರು ಹೇಳಿದ್ರು. ಈಗಲೂ ನನಗೆ ಒಂದು ಮಂಪರು ತರ ಅದರ ನೆನಪು. ಆ ನಂತರ ನನ್ನನ್ನು ರೂಪಿಸಿದ್ದು 6 ಮತ್ತು 7. ನಾವು ತಾಯಿ ಮನೆಗೆ ನಾವು ಬಂದೆವು. ಅಥವಾ ತಾಯಿ ಮನೆಯಲ್ಲಿ ಅವರು ಹಿರಿಯ ಮಗಳಾದ ಎಲ್ಲ ನಮ್ಮ ಆಸ್ತಿ ಇದೆಲ್ಲ ತಾಯಿ ಹೆಸರಿನಲ್ಲಿತ್ತು. ಅವರಲ್ಲಿ ಗಂಡು ಮಕ್ಕಳು ಇರಲಿಲ್ಲ. ತಂದೆಗೋಸ್ಕರ ನಾವು ಬೈಲೂರಿನಲ್ಲಿ ಇದ್ದದ್ದು ನಗರದಲ್ಲಿ. ಇಲ್ಲಿ 6ರಿಂದ 7 ನನಗೆ ಬಹಳ ದೊಡ್ಡ ಪ್ಲಾಟ್ಫಾರ್ಮ್ ಆಯ್ತು. ಶ್ರೀ ಅನಂತಮತಿ ಹಿರಿಯ ಪ್ರಾಥಮಿಕ ಶಾಲೆ ಅಂತ. ಈಗ ನನಗೆ ಏನೆಲ್ಲ ಪ್ರಶಸ್ತಿಗಳು ಬರ್ತವೆ ಅದರ ನಗದನ್ನೆಲ್ಲ ನಾನು ಆ ಶಾಲೆಗೆ ಅಥವಾ ಊರಿಗೆ ಕೊಡ್ತೇನೆ. ನಾನು ಇವತ್ತಿನವರೆಗೆ ಮುಟ್ಟಿಲ್ಲ. ನನಗೆ ಬಂದ ನನ್ನ 84ರಿಂದ ಮೊನ್ನೆ ನನಗೆ ಸನ್ಮಾನ ಮಾಡಿ 1,01 ರೂಪಾಯಿ ಕೊಟ್ಟರು. ಅದರಲ್ಲೂ 1 ಲಕ್ಷ ಅವರಿಗಿಂದ ಕೊಟ್ಟೆ. ಉಳಿದಂತೆ ನನಗೆ ನಗದು ಬಂದಾಗೆ ನನ್ನ ಶಾಲೆಗೆ ಯಾವಾಗಲೂ ಏನಾದರೂ ಕೊಟ್ಟದನ್ನು ಹೇಳ್ಕೊಳ್ಬಾರ್ದಂತೆ. ನಮ್ಮ ತಾಯಿ ಹೇಳ್ತಿದ್ರು, ಬಲಕೈ ಇಟ್ಟುಕೊಳ್ಳೋ ಎಡಕೈ ಇಟ್ಟು ಗೊತ್ತಾರೆ ಬಲ್ಲಿನಿ ಅಂತ ನಮ್ಗೆ ಅವರು ಹೇಳ್ತಾರೆ. ಯಾರಿಗೆ ಹೇಳ್ಬಾರ್ದು, ಅವನಿಗೆ ಚಾಕ್ಲೇಟ್ ಕೊಟ್ಟೆ, ಅವನಿಗೆ ಪಲಕಾಯಿ ಕೊಟ್ಟೆ, ಪೆಜಕಾಯಿ ಕೊಟ್ಟೆ, ಕುಕ್ಕು ಕೊಟ್ಟೆ, ತುಳುವಿನ ನಾನು ಪಾರಿಭಾಷಿಕ ಶಬ್ದಗಳಲ್ಲಿ ಅವ್ರು ಹೇಳ್ತಾ ಇದ್ರು, ಅದು ಯಾರಿಗೆ ಹೇಳ್ಕೊಳ್ಬಾರ್ದು ನೀನು. ಆದರೆ ನಾನು ಇದನ್ನು ಯಾಕೆ ಹೇಳ್ತೇನೆ ಅಂದ್ರೆ ಅದು ಇನ್ನೊಬ್ಬರಿಗೆ ಸ್ಫೂರ್ತಿ ಆಗಲಿ. ನಾವು ಇನ್ನೊಬ್ಬರಿಗೆ ಬುದ್ಧಿವಾದ ಹೇಳುವಾಗ ನಾವು ಹೇಗಿದ್ದೇವೆ ಅಂತ ಗೊತ್ತಾಗ್ಲಿ, ಇನ್ನೊಬ್ಬರಿಗೆ ಸ್ಫೂರ್ತಿ ಆದ್ರೆ, ಇವರು ಪ್ರಚೋದನೆ ಆದ್ರೆ ಒಂದು ಸಾರ್ಥಕ ಆಯ್ತು ಎಂಬ ಭಾವದಿಂದ ಆ ಶಾಲೆಯಲ್ಲಿರುವಾಗ ನನಗೆ ತುಂಬಾ ಅವಕಾಶ. ಯಾಕಂದ್ರೆ ನಾನು ಆ ಕಾಲಕ್ಕೆ ನನಗೆ ಭಾಷಣದಲ್ಲೆಲ್ಲ ಮೊದಲ ಬಹುಮಾನ ಬರ್ತಾ ಇತ್ತು. ವಿಶೇಷವಾಗಿ ಸ್ವಾತಂತ್ರ್ಯ ದಿನ, ಪ್ರಜಾಪ್ರಭುತ್ವ ದಿನ, ಕನ್ನಡ ರಾಜ್ಯೋತ್ಸವ ಅಥವಾ ವಾರ್ಷಿಕೋತ್ಸವ, ಇಷ್ಟು ಸಂದರ್ಭಗಳಲ್ಲಿ ಕಾರ್ಯಕ್ರಮ ನಡೀತಾ ಇತ್ತು. ಆಗ ಭಾಷಣ, ಪ್ರಬಂಧ ಸ್ಪರ್ಧೆ ಎಲ್ಲ ಇಡ್ತಾ ಇದ್ರು. ನನಗೆ ಮೊದಲ ಬಹುಮಾನ ಅಲ್ಲಿ ಬರ್ತಾ ಇತ್ತು. ಅಲ್ಲಿ ನಾನು ಕ್ರಿಕೆಟ್ ಬಹಳ ತೀವ್ರವಾಗಿ ನಾನು ಅದರಲ್ಲಿ ಒಳಗೊಂಡೆ. ಆ ಶಾಲೆಯಲ್ಲಿರುವಾಗ ನಾನು ಕ್ರಿಕೆಟ್ ಮತ್ತು ಕಬಡ್ಡಿ, ಆಗ ಒಂದು ಗಿಫ್ಟ್ಸ್ ಕ್ರೀಡಾಕೂಟ ಅಂತ ನಡೀತಾ ಇತ್ತು ಬೇರೆ ಬೇರೆ ತಾಲೂಕುಗಳ ಮಟ್ಟದಲ್ಲಿ, ಅದೀಗ ನಡೀತಾ ಇಲ್ಲ. ಆ ಸಂದರ್ಭದ ಆಟೋಟಗಳಲ್ಲೆಲ್ಲ ನಾನು ಭಾಗವಹಿಸಿದೆ. ಇದು ಅಲ್ಲಿ ಒಳ್ಳೆಯ ಅವಕಾಶ ನಂಗೆ ಸಿಕ್ತು ಶಾಲೆಗಳಲ್ಲಿ. ಅಲ್ಲಿಂದ ಮುಂದೆ 8, 9, 10 ಆಗ ಬೈಲೂರು ನೀರೇಬೈಲೂರು ಸರಕಾರಿ ಪ್ರೌಢಶಾಲೆ, ಈಗ ಅದು ನೀರೇಬೈಲೂರು ಜೂನಿಯರ್ ಕಾಲೇಜ್ ಆಗಿ ಅದು ಪರಿವರ್ತನೆ ಆಗಿದೆ. ಈಗ ಅಲ್ಲಿ ನನಗೊಂದು ಸರ್ವತೋಮುಖ ವಿಕಸನ ನನಗೆ ಸಾಧ್ಯ ಆಯಿತು. ಸ್ನೇಹಿತರೆ, 3 ವರ್ಷಗಳ ಹೈಸ್ಕೂಲ್ ಜೀವನ ಅವರ ಬದುಕನ್ನು ರೂಪಿಸಿರ್ತಕ್ಕಂಥದ್ದು. ಬಾಲ್ಯದಲ್ಲಿ ಅಮ್ಮ ಹೇಳಿರ್ತಕ್ಕಂಥ ಕಾಲ್ಪನಿಕವಾಗಿರ್ತಕ್ಕ ಕಥೆಗಳು, ಫ್ಯಾಂಟಸಿಯನ್ನು ಕ್ರಿಯೇಟ್ ಮಾಡತಕ್ಕಂಥದ್ದು, ಸುತ್ತಮುತ್ತ ಆಗ್ತಾ ಇರತಕ್ಕಂಥ ಕ್ರಿಮಿಕೀಟಗಳು, ಪ್ರಾಣಿ ವರ್ಗ ಅವರಲ್ಲಿ ಅದ್ಭುತವಾಗಿರ್ತಕ್ಕಂಥ ಜಾಗೃತ ಮನಸ್ಸನ್ನ ಸೃಷ್ಟಿ ಮಾಡಿರ್ತಕ್ಕಂಥದ್ದು, ಜೊತೆಗೆ ಶ್ರೀಮಂತವಾಗಿರ್ತಕ್ಕಂಥ ಬಾಲ್ಯವನ್ನ ಕೊಟ್ಟಿರ್ತಕ್ಕಂಥ ಅಪ್ಪನ ಸಂಸ್ಕಾರಗಳು ಕೂಡ ರಕ್ತಗತವಾಗಿ ಬಂದಿರತಕ್ಕಂಥದ್ದು. ಈ ಮೂಲಕ ಮನೋಹರ ಪ್ರಸಾದ್ರು ಎತ್ತರವನ್ನು ಏರ್ತಾ ಹೋದ್ರು. ಸ್ನೇಹಿತರ, ಒಬ್ಬ ವಿಜ್ಞಾನದ ವಿದ್ಯಾರ್ಥಿ ಪತ್ರಿಕೋದ್ಯಮ ಬರ್ತಾರೆ ನಂಬಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಂಗೆ ಬಂದು 30 ವರ್ಷವನ್ನ ಕಳೆದಾಗ ನಂಬಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇದಕ್ಕೆಲ್ಲ ಕಾರಣಕರ್ತರಾಗಿರ್ತಕ್ಕಂಥ ಘಟನೆಗಳನ್ನ 2ನೇ ಪಾಠದಲ್ಲಿ ಹೇಳಲಿಕ್ಕಿದ್ದಾರೆ. ಸ್ನೇಹಿತರೆ, ಖಂಡಿತವಾಗಿ ವೀಕ್ಷಣೆ ಮಾಡೋಣ. ಒಂದು ಬ್ರೇಕ್ ತಗೋತಾ ಇದ್ದಾರೆ. ಸ್ನೇಹಿತರ, ಸ್ಕೈಸ್ ದ ಲಿಮಿಟ್ ಆಕಾಶವೇ ಮಿತಿ ಕಾರ್ಯಕ್ರಮದ 4ನೇ ಸಂಚಿಕೆ ಪ್ರಸಾರವಾಗ್ತಾ ಇದೆ. ಅದಕ್ಕೆ ಅತ್ಯಂತ ಅನ್ವರ್ಥನಾಮವಾಗಿರ್ತಕ್ಕಂತಹ, ಅತ್ಯಂತ ಅರ್ಹವಾಗಿರ್ತಕ್ಕಂಥ ವ್ಯಕ್ತಿಯನ್ನ ತಮ್ಮ ಪರಿಚಯ ಮಾಡ್ತಾ ಇದ್ದೇವೆ. ಮನೋಹರ್ ಪ್ರಸಾದ್ರು ಮಾತಾಡ್ತಾ ಇದ್ದಾರೆ. ಅವರ ಪರಿಚಯ ಖಂಡಿತ ಅಗತ್ಯ ಇಲ್ಲ ಅಂತ ನಾನು ಭಾವಿಸ್ಕೊಳ್ತೇನೆ. 30 ವರ್ಷಗಳ ಕಾಲ ಪತ್ರಿಕೋದ್ಯಮದಲ್ಲಿ ಅವರು ಎಲ್ಲ ವೈವಿಧ್ಯ ಉಳಿಸ್ಕೊಂಡಿರ್ತಕ್ಕಂಥವ್ರು, ಬಹು ಆಯಾಮದಲ್ಲಿ ಉಳಿದಿರ್ತಕ್ಕಂಥವ್ರು. ನನಗೆ ನೆನಪಾಗ್ತಾ ಇದೆ ಭುಜನ್ಯನ ದಶಾವತಾರಗಳು ಅಂತ ಹೇಳಿ. ಆ ರೀತಿ 10 ಅವತಾರ ಎತ್ತಿರ್ತಕ್ಕಂತಹ ಕೀರ್ತಿ ಮತ್ತು ಯಶಸ್ಸು ಅವರಿಗೆ ಸಿಕ್ಕಿರ್ತಕ್ಕಂಥ ನಾನು ಮತ್ತೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ. ಅವರ ಕಥೆಯನ್ನ ಅವರೇ ಹೇಳ್ತಾ ಹೋಗ್ತಾರೆ. ಸ್ನೇಹಿತರೆ, ನಾನು ಮಧ್ಯ ಖಂಡಿತವಾಗಿ ಮಾತಾಡೋದಿಲ್ಲ, ಅವರನ್ನ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ. ಸರ್, ಹೈಸ್ಕೂಲಲ್ಲಿ ತುಂಬಾ ದೊಡ್ಡ ಅನುಭವಗಳು, ಹೈಸ್ಕೂಲವಾದ ಅನುಭವಗಳು. ನನಗೆ ಬೈಲೂರು ಪ್ರೌಢಶಾಲೆಯಲ್ಲಿ ಸಿಕ್ಕಿದಂತಹ ಒಂದು ಅವಕಾಶ ಪ್ರಾಯ ಯಾವ ವಿದ್ಯಾರ್ಥಿಗೂ ಸಿಗ್ಲಿಕ್ಕಿಲ್ಲ. ಅಲ್ಲಿ ನಮಗೆ ಸದಾಶಿವ ಶೆಟ್ಟಿ ಅಂತ ನಮಗೆ ಅವರು ಮುಖ್ಯೋಪಾಧ್ಯಾಯರಾಗಿದ್ದು, ನಮ್ಮ ಊರಿನವರೇ. ಬಹಳ ಸರಳ ವ್ಯಕ್ತಿತ್ವ. ಗಣಿತ ಅವರು ಕಲಿಸುವುದಂದ್ರೆ ನಿಮಗೆ ಅಕ್ಷರ ಪ್ರಮೇಯಗಳು ನೆನಪಿನಲ್ಲಿ ಉಳಿಬೇಕು ಮತ್ತು ಶಿಸ್ತಿನ ಒಂದು ಪ್ರತಿಮೂರ್ತಿ ಅವರು. ನನಗೆ ಬಹಳ ಅವಕಾಶಗಳನ್ನು ಅವರು ಕೊಟ್ಟರು. ಎಲ್ಲಿವರೆ ಅಂದ್ರೆ ಮಕ್ಕಳ ದಿನಾಚರಣೆಯಲ್ಲಿ ಶಾಲೆಯ ಧ್ವಜಾರೋಹಣ ಕೂಡ ಮಾಡುವಂತ ಅವಕಾಶ, ಭಾಷಣದ ಅವಕಾಶ. ಆಮೇಲೆ ನಾನು ಕಾಲೇಜಿನ ಹೈಸ್ಕೂಲ್
ಸ್ಪೀಕರ್ ಆಗಿದ್ದೆ ನಾನು. ನಮ್ದೊಂದು ವಿಧಾನಸಭೆ ಇರ್ತಾ ಇತ್ತು, ಅಲ್ಲಿ ಚುನಾಯಿತ ಸ್ಪೀಕರ್ ನಾನು. ಮುಖ್ಯಮಂತ್ರಿ ಮತ್ತು ಸ್ಪೀಕರ್ಗೆ ಯಾವಾಗಲೂ ಚುನಾವಣೆ ನಡೀತಾ ಇತ್ತು. ಸ್ಪೀಕರ್ ಆಗಿ ನನಗೆ ಕೆಲಸ ಮಾಡುವಂತ ಅವಕಾಶಗಳು ಕೂಡ ಆಯಿತು. ಆಮೇಲೆ ನಾನು ಅಲ್ಲಿಯ ನಮ್ಮ ನೋಟಿಸ್ ಬೋರ್ಡ್ ನಲ್ಲಿ ಪ್ರತಿದಿನ ವಿಶೇಷ ಸುದ್ದಿಗಳನ್ನು ನಾನು ಪತ್ರಿಕೆಯಲ್ಲಿ ನೋಡಿ ನಾನು ಬರೀತಾ ಇದ್ದೆ. ಆ ಕೆಲಸ ನನಗೆ ಕೊಡ್ತಾ ಇದ್ದೆ. ಪತ್ರಿಕೋದ್ಯಮದ ಮೂಲ ಪಾಠ ಅಲ್ಲಿ. ಹೌದು, ಉದಯವಾಣಿ ಎಲ್ಲ ನಾವು ಶೀರ್ಷಿಕೆ ನೋಡಿ ಅಲ್ಲಿ ಅಕ್ಷರಗಳನ್ನು ಬರೆಯುದು. ಆಮೇಲೆ ಕ್ರಿಕೆಟ್ನ ಸ್ಕೋರ್ಗಳನ್ನು ಬರೆಯುವಂತ ಅವಕಾಶ ನನಗೆ ಕೊಟ್ಟಿದ್ರು. ಆಮೇಲೆ ಕನ್ನಡ ಪಂಡಿತರು ನಮಗೆ ವಿದ್ವಾನ್ ಶ್ಯಾಮ್ ಭಟ್ ಅಂತ ಹೇಳಿ ಕಾಂತಾವರದವರು. ಎಂತ ಕನ್ನಡ ಪಂಡಿತರು ಅಂದ್ರೆ, ಈ ಕನ್ನಡ ನಾನೇನಾದ್ರೂ ಮಾತಾಡ್ಲಿಕ್ಕೆ ಕಾರಣ ಇದ್ರೆ, ಒಂದು ನಮ್ಮ ತಂದೆ ಅವರು ನಾಟಕ ಎಲ್ಲ ಬರೀತಾ ಇದ್ರು, ಕವಿತೆಗಳನ್ನೆಲ್ಲ ತಂದೆ ಬರೀತಾ ಇದ್ರು. ಆಮೇಲೆ ಈ ವಿದ್ವಾನ್ ಶ್ಯಾಮ್ ಭಟ್ ಅವರು, ಅವರೀಗ ಇಲ್ಲ, ಕಾಂತಾವರದವರು. ಅವರೊಂದು ಕನ್ನಡ ಪಾಠ ಅಂದ್ರೆ ನಮ್ಗೆ ಪ್ರತಿ ಒಂದು ಹಂತದಲ್ಲೂ ಕಣ್ಣಿಗೆ ಕಟ್ಟಬೇಕು ಆ ದೃಶ್ಯಾವಳಿ. ಅದನ್ನು ಅವರು ನಮಗೆ ಹೇಳಿಕೊಡ್ತಾ ಇದ್ರು. ಒಂದು ಹರಿಶ್ಚಂದ್ರನ ಕಾವ್ಯ ಬೋಧಿಸಿದ್ರೆ ನಮ್ಗೆ ನಮ್ಮ ಎದುರಿಗೆ ಅಲ್ಲಿ ಚಂದ್ರಮತಿ ಅಳ್ತಾ ಇದ್ದಾಳೆ, ಅಲ್ಲಿ ರೋಹಿತಾಶ್ವನ ಶವ ಅಲ್ಲಿ ಹುತ್ತದ ಹತ್ರ ಬಿದ್ದಿದೆ, ಕಣ್ಣಿಗೆ ಕಟ್ಟಬೇಕು. ಲಲನೆ ಮೂಗಿನೋಳು ಸುರ ನಳ್ಳೆಯೋಳು ಹೊಯ್ಲ ನಗುರುಳು ರಜವ ನೆದೆಯೋಳಲ್ಲಾಟಮಂ ಕೈಯ ಮೊದಲೋಳು ಮಿಡುಕ ನಂಗದಳು ನೋವ ನಕ್ಷಿಯೋಳು ಬೆಳ್ಪಂ ಬಾಳದಳು ಬೆಮರನು ಅಂತ. ಇದು ಇಡೀ ನನಗೆ ಹರಿಶ್ಚಂದ್ರ ಕಾವ್ಯ ಒಂಥರ ಏನ್ ಹೇಳ್ತಾರೆ, ಬಾಯಹಾಟೆ ತರ ಎಲ್ಲ, ಯಾವುದಂತಲ್ಲ ಎಲ್ಲ ಹಾಡುಗಳು ಕೂಡ. ಆಮೇಲೆ ನಮಗೆ ಭೋಜಿ ಶೆಟ್ಟಿ ಅಂತ ಡ್ರೀಮ್ ಮಾಸ್ಟರ್ ಇದ್ರು, ಕ್ರೀಡಾ ಶಿಕ್ಷಕರು. ಅವ್ರು ನನ್ನನ್ನು ಕ್ರಿಕೆಟ್ ನಲ್ಲಿ ರೂಪಿಸಿದ್ರು. ಬೈಲೂರು ಹೈಸ್ಕೂಲಿನ ಕ್ಯಾಪ್ಟನ್ ಆಗಿದ್ದೆ ನಾನು. ಅನೇಕ ಪ್ರಶಸ್ತಿಗಳನ್ನು ನಾವು ಗೆದ್ದೆವು. ಆಮೇಲೆ ನಾಟಕಗಳಲ್ಲಿ ನನಗೆ ಆಗ ಸ್ತ್ರೀ ಪಾತ್ರ ಕೊಡ್ತಾ ಇದ್ರು, ಸ್ವಲ್ಪ ಬಣ್ಣ ಇತ್ತು. ಆಮೇಲೆ ಸ್ವಲ್ಪ ಮೀಸೆ ಇರಲಿಲ್ಲ ಆಗ. ನಾಟಕಗಳೆಲ್ಲ ನನಗೆ ಬಹುತೇಕ ಸ್ತ್ರೀ ಪಾತ್ರ ಕೊಡ್ತಾ ಇದ್ರು. ಕೊನೆಗೆ ಅದು ನಮ್ಮ ಯುವಕ ಮಂಡಲದ ನಾಟಕದಲ್ಲಿ ಕೂಡ ನನಗೆ ಸ್ತ್ರೀ ಪಾತ್ರ ಕೊಟ್ಟರು. ಅದು ನೆತ್ತೆರದ ಕಾಣಿಕೆ ಅಂತ ಒಂದು ನಾಟಕ. ನೀವು ಯೋಚನೆ ಮಾಡಿ, ನನ್ನ 9ನೇ ತರಗತಿಯಲ್ಲಿ ಆ ನಾಟಕ ಬರೆದವರು ಮಂಗಳೂರಿನಲ್ಲಿದ್ದಾರೆ. ನನಗೆ ಅವರು ಈಗಲೂ ನನ್ನ ಸ್ನೇಹಿತರವರು ಅಡ್ಯಾರು, ಅವರು ಯಾವಾಗಲೂ ಸಿಗ್ತಾರೆ. ನೆತ್ತರದ ಕಾಣಿಕೆಯಲ್ಲಿ ಮಲ್ಲಿ ಎಂಬ ಪಾತ್ರ ಅದು ಎಷ್ಟು ಪ್ರಸಿದ್ಧ ಆಯ್ತು ಅಂದ್ರೆ, ಮುಂದೆ ನನ್ನನ್ನು ಎಲ್ಲರೂ ಮಲ್ಲಿ ಅಂತಲೇ ಕರೆಯೋದು. ನಾನು ತಾಯಿ ಹೇಳ್ತಾ ಇದ್ರು, ಒಳ್ಳೆ ಮಾಡಿ ಒಂದು ನಾಟಕದಲ್ಲಿ ನೀನು ಅಭಿನಯ ಮಾಡಿದಿ ಮಗ, ನನಗೆ ಮೊದಲೇ 5 ಹೆಣ್ಣು ಮಕ್ಕಳು ಸಾಲ್ದು ಅಂತ ನಿನ್ನನ್ನು ಹೆಣ್ಣು ಪಾತ್ರ ಕೊಟ್ಟರು ಅಂತ ಅವರು ಹೇಳ್ತಾ ಇದ್ರು ಮನೆಯಲ್ಲಿ. ಆ ಒಂದು ಬ್ರ್ಯಾಂಡ್ ಬೆಳೆದುಕೊಂಡು ಬಂತು. ಆಮೇಲೆ ನಂತರ ಜೀವನ ಬದಲಾಯಿತು ನಮ್ಗೆ. ಆಗ PUC ಯಾಕೆ ತಗೊಂಡ್ರಿ ಅಂತ ಹೇಳಿ ಅದೊಂದು ಬಹಳ ವಿಶೇಷವಾದಂತ ಹಿನ್ನೆಲೆ ಇದೆ. PUCಗೆ ನಾವು ಭುವನೇಂದ್ರ ಕಾಲೇಜಿಗೆ ನಾವು ಹೋಗ್ಬೇಕು. ಕಾರ್ಕಳದ ನಮಗೆ ಬೈಲೂರಿನವರಿಗೆಲ್ಲ ಬಹುತೇಕ ಸಾಧ್ಯ ಇದ್ದವರು ಉಡುಪಿಗೆ ಹೋಗ್ತಾ ಇದ್ರು, PPC ಅಥವಾ MGM. ಆದ್ರೆ ಈಚೆ ಕಡೆಯಿಂದ ನಮ್ಗೆ ಎಲ್ರಿಗೂ ಭುವನೇಂದ್ರ ಕಾಲೇಜ್ ಕಾರ್ಕಳದ ಹಿಡಿದು 2 ಮೈಲ್ ನಡಿಬೇಕು. ಆಗ ನನ್ನ ಅಕ್ಕನ ಮನೆಯಲ್ಲಿದೆ, ನನಗೆ ಅನುಕೂಲ ಆಯ್ತು. ನಿಮಗೆ ಗೊತ್ತಿರಬೇಕು, ಅಕ್ಕ ಇತ್ತಿಗೆ ಭಾವ ತೀರಿಯೋದು. ಶಿವರಾವ್ ಅಂತ ಅವರು ಕಾರ್ಕಳದಲ್ಲಿ ಮುಖ್ಯ ಶಿಕ್ಷಕರಾಗಿದ್ದರು. ನನ್ನ ಅಕ್ಕ ಅಲ್ಲಿ ಕುಕುಂದೂರಿನಲ್ಲಿ ಮುಖ್ಯ ಶಿಕ್ಷಕ ಆದ್ರು, ಅನಸೂಯ ಶಿವರಾವ್ ಅಂತ, ಅವರು ಬೆಂಗಳೂರಿನಲ್ಲಿದ್ದಾರೆ. ಅವ್ರ ಮನೆಯಲ್ಲಿದ್ದೆ ನಾನು 1 ವರ್ಷ. PUCಯಲ್ಲಿ ನನಗೆ ಬಹುತೇಕ ಹೆಚ್ಚಿನ ಅವಕಾಶಗಳು ನಮಗೆ ಯೂಸ್ ಆಗಲಿಲ್ಲ. ನೀವು ಹೇಳಿದಾಗೆ ನನ್ನನ್ನು PCMBಗೆ ಸೇರಿಸಿದರು. ನನಗೆ ವಿಜ್ಞಾನದಲ್ಲಿ ತುಂಬಾ ಉತ್ಸಾಹ ಇರಲಿಲ್ಲ, ನಿಮ್ಮಲ್ಲಿ ಹೇಳಿಬಿಡ್ತೇನೆ. ನನಗೆ ಈ ಕತೆ ಬರೆಯೋದ್ರಲ್ಲಿ, ನಾಟಕದಲ್ಲಿ, ಕ್ರಿಕೆಟ್ನಲ್ಲಿ, ಬ್ಯಾಡ್ಮಿಂಟನ್ನಲ್ಲಿ ಇತ್ಯಾದಿಗಳೆಲ್ಲ ನನ್ನ ಆಸೆ. ಆದರೆ ವಿಜ್ಞಾನಕ್ಕೆ ನನ್ನನ್ನು ಮನೆಯವರು ಸೇರಿಸಿ. ಯಾಕಂದ್ರೆ ನನ್ನ ಉಳಿದ ಅಕ್ಕನ ಮಕ್ಕಳು, ನನ್ನ ಕುಟುಂಬದವರೆಲ್ಲ ವಿಜ್ಞಾನ ವಿದ್ಯಾರ್ಥಿಗಳಾಗಿದ್ದರು. ನಿಮ್ಗೆ ಗೊತ್ತಿದೆ, ಶ್ರೀಕಾಂತ್ ಒಂದು ಉದಾಹರಣೆ ನಿಮಗೆ. ಅವರೆಲ್ಲ ಸೈನ್ಸ್ ತಗೊಂಡ ಕಾರಣ ನಮ್ಮದು ಪ್ರತಿಷ್ಠೆಗೆ ಕಡಿಮೆ ಆಗಬಾರ್ದು ಅಂತ ನನ್ನನ್ನು ಸೈನ್ಸ್ಗೆ ಹಾಕಿದ್ರು ಅಂತ ಭಾವಿಸ್ತೇನೆ. ನನಗೆ ತುಂಬಾ ಉತ್ಸಾಹ ಇರಲಿಲ್ಲ. ಆದರೆ ದಾಮೋದರ ಕಿರಣಿ ಅಂತ ಪ್ರಾಂಶುಪಾಲರಾಗಿದ್ರು, ಅಲ್ಲೂ ಕೂಡ ನಾನು ಕನ್ನಡವೇ ಕಲಿತೆ. ಪ್ರೊಫೆಸರ್ ಎಂ ರಾಮಚಂದ್ರ ಅವರು ನನ್ನಲ್ಲಿ ತಿದ್ದಿ ತೀಡಿ ಬೆಳೆಸಿದ್ರು. ಅವರ ಕಂಚಿನ ಕಂಠ, ಅವರ ಉಚ್ಚಾರ ಅದೆಲ್ಲವೂ ಆ ಕಾಲಕ್ಕೆ ನನಗೆ ಪ್ರಭಾವ ಆಯಿತು. ಆಗ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕಿದ್ದಾರಲ್ಲ, ನಾನು ಅವರು PUCಯಲ್ಲಿ ಒಟ್ಟೊಟ್ಟಿಗೆ ಬೆಂಚ್ ಮೇಟ್ಸ್ ಭುವನೇಂದ್ರ ಕಾಲೇಜಲ್ಲಿ. ಅವರು ನಂತರ ಅಗ್ರಿಕಲ್ಚರ್ BScಗೆ ಧಾರವಾಡಕ್ಕೆ ಹೋದ್ರು. ಅಲ್ಲಿಂದ ಭಾರತೀಯ ಸೇನೆಯಲ್ಲಿ 8 ವರ್ಷ ಅಲ್ಲಿ ಕೆಲಸ ಮಾಡಿದ್ರು. ನಾನು ನನ್ನ ಅಕ್ಕನಿಗೆ ಮಂಗಳೂರಿನಲ್ಲಿ ಉದ್ಯೋಗ ಆದ ಕಾರಣ ಮಂಗಳೂರಿನ ಕೆನರಾ ಕಾಲೇಜಿಗೆ ನಾನು ಬಂದೆ. 3 ಅದ್ಭುತವಾದ ವರ್ಷಗಳು ಕೆನರಾ ಕಾಲೇಜಿನಲ್ಲಿ. ನಾನು ಇವತ್ತಿಗೂ ಹೇಳ್ತೇನೆ, ಅಂತ ಕಾಲೇಜ್ ಜೀವನ ಮುಗಿದು ಮಾತಾಡ್ತೀರಿ ಕಾಲೇಜ್. ಖಂಡಿತ ಈಗಲೂ ನನ್ನ ಎಂತ ಅಭಿಮಾನ ನನ್ನ ಬಗ್ಗೆ ಆ ಕಾಲೇಜಿನಲ್ಲಿ ಅಂದ್ರೆ, ನಿಮ್ಗೆ ಒಂದು ಮಾತು ಹೇಳಿ ಬಿಡ್ಬೇಕು. ಇಷ್ಟೆಲ್ಲ ನಮ್ಮ ನಡುವೆ ನಮ್ಗೆ ಶ್ರೀಮಂತಿಕೆ ಇರಲಿಲ್ಲ, ಅಂತ ಬಡತನ ಸಹ ಇರಲಿಲ್ಲ. ನಾವು ಮಧ್ಯಮ ವರ್ಗದಲ್ಲಿ ಇದ್ದೆವು. ತಂದೆದ್ದು ಸಂಬಳ, ಆಗ ಶಿಕ್ಷಕರ ಸಂಬಳ ತಮಗೆ ಗೊತ್ತು. ಆದರೆ ನಮಗೆ ಊರು, ಜಾಗ, ಮನೆ ಅಂತದ್ದೆಲ್ಲ ಸ್ವಂತ ಆಯ್ತು. ಆ ನಂತರ ನಮ್ಮ ಅಣ್ಣ ಟೀಚರ್ ಆಗಿ ಕೆಲಸಕ್ಕೆ ಸೇರಿದ್ರು. ಈ ನಡುವೆ ಅಕ್ಕನಿಗೆ ಕೆಲಸ ಆಯ್ತು. ಈ 2ನೇ ಹಂತದಲ್ಲಿ ನಾವು ಆರ್ಥಿಕವಾಗಿ ಒಂದು ಸುಭದ್ರವಾದಂಥ ವಾತಾವರಣ, ಆದರೂ ಒಂದು ದುಂದುವೆಚ್ಚ ಮಾಡುವಂಥ ಸನ್ನಿವೇಶ ಇರಲಿಲ್ಲ. ನಾನು ಮಂಗಳೂರಿನ ವಾಣಿ ಟ್ಯುಟೋರಿಯಲ್ಸ್ನಲ್ಲಿ ಬೆಳಿಗ್ಗೆ ಟ್ಯೂಷನ್ ಮಾಡಿ 1 ಗಂಟೆ ನನ್ನ ಪಾಕೆಟ್ ಮನಿ ನಾನು ಸಂಪಾದನೆ ಮಾಡಿ ಕಾಲೇಜಿಗೆ ಹೋಗ್ತಾ ಇದ್ದೆ. ನಾನು ಅಲ್ಲಿ ನನ್ನ ವಿದ್ಯಾರ್ಥಿಗಳಾಗಿದ್ದವರು ಇವತ್ತು ಬಹಳ ದೊಡ್ಡ ಸಾಧಕರಾಗಿದ್ದಾರೆ. ಅನೇಕ ಮಂದಿ ಅಲ್ಲಿ SSLC ಪೂರ್ಣ ಮಾಡಲಿಕ್ಕೆ ಕೆಲವರು ಬರ್ತಾ ಇದ್ರು. ಅಂಥವ್ರಲ್ಲಿ ಇವತ್ತು ದೊಡ್ಡ ಸಾಧಕರು, ಒಬ್ಬರು ಬಹಳ ದೊಡ್ಡ ಮಹಿಳಾ ಸಾಹಿತಿ ಇದ್ದಾರೆ, ಆಮೇಲೆ ಒಬ್ಬರು ಒಳ್ಳೆಯ ಸಂಗೀತ ಗುರುಗಳಿದ್ದಾರೆ. ಇಂಥದ್ದೆಲ್ಲ ಒಂದು ಹಿನ್ನೆಲೆ. ಇನ್ನೊಬ್ಬರು ಒಂದು ಭವ್ಯ ನಮ್ಮ ದೊಡ್ಡ ಸಂಸ್ಥೆಯಲ್ಲಿ ಅಧಿಕಾರಿಗಳು. ಹೀಗೆ ಅಲ್ಲಿ ಬೆಳಿಗ್ಗೆ ನಾನು ಪಾಠ ಮಾಡ್ತಾ ನಾನು ಕೆನರಾ ಕಾಲೇಜಿಗೆ ನಾನು ಹೋಗ್ತಾ ಇದ್ದೆ.
ಆಗ ಕೆನರಾ ಕಾಲೇಜಿನಲ್ಲಿ ನನಗೆ ಕ್ರಿಕೆಟ್ ಟೀಮ್ನಲ್ಲಿ, ವಾಲಿಬಾಲ್ ಟೀಮ್ನಲ್ಲಿ 2 ಟೀಮ್ನಲ್ಲಿ ನಾನು ಆಯ್ಕೆಯಾಗಿದ್ದೆ. ಮೊದಲ ವರ್ಷ ಬಾಲ್ ಬ್ಯಾಡ್ಮಿಂಟನ್ನಲ್ಲಿ ರನ್ನರ್ಸ್ ಅಪ್ ನಾನು ಕೆನರಾ ಕಾಲೇಜಿನಲ್ಲಿ. ಆ ನಂತರ 3 ನಾಟಕಗಳಲ್ಲಿ ನನಗೆ ಮುಖ್ಯ ಪಾತ್ರ, ಎಚ್.ಎಂ. ನಾಯಕ ನಾಟಕವನ್ನು ಮಾಡಿದ್ರು. ಅದರಲ್ಲಿ ಎಚ್.ಎಂ. ನಾಯಕನ ಪಾತ್ರವನ್ನು ಕೊಟ್ಟರು. ಅದಕ್ಕಿಂತ ಮಿಗಿಲಾಗಿ ಆಗ ಪ್ರೊಫೆಸರ್ ಜಿ.ಕೆ. ಶೆಣೈ ಅವರಂತ ಪ್ರಾಂಶುಪಾಲರು, ಅವರು ನನ್ನನ್ನು ಗುರುತಿಸಿ ನನಗೆ ಆಗ ನನ್ನ ಸಬ್ಜೆಕ್ಟ್ PCM, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಆಮೇಲೆ ಕನ್ನಡ ಮತ್ತು ಆಂಗ್ಲ ಭಾಷೆಗಳು. ಅಲ್ಲಿ ಪ್ರೊಫೆಸರ್ ಜಿ.ಕೆ. ಶೆಣೈ ಅವರು ನನ್ನನ್ನು ಕಾಲೇಜಿನ ಅಧಿಕೃತ ವರದಿಗಾರ ಅಂತ ನನಗೆ ನೇಮಕ ಮಾಡಿದರು. ನನಗೆ ವರ್ಷಕ್ಕೆ 100 ಬಿಳಿಯ ಕಾಗದಗಳು, ಆಮೇಲೆ ಒಂದು 10 ಕಾರ್ಬನ್ ಶೀಟು, ಆಮೇಲೆ ಒಂದು 20 ಕವರು, 1 ಪೆನ್ನು, 10 ರಿಫಿಲ್. ಆಗಿನ ಕಾಲಕ್ಕೆ ಈಗಿನ ಹಾಗೆ ಫೋಟೋಸ್ಟಾಟ್ ಎಲ್ಲ ಕ್ರಮ ಇರಲಿಲ್ಲ. ನಿಜವಾಗಿ ಫೋಟೋಸ್ಟಾಟ್ ಅಂತ ಹೇಳುವಂಥದ್ದು ಒಂದು ಕಂಪನಿಯ ಹೆಸರು. ಅದು ನಿಜವಾಗಿ ನೆರಳಚ್ಚು ಅಂತ ನಾವು ಅದನ್ನು ಹೇಳಬೇಕಾದದ್ದು. ಈ ನೆರಳಚ್ಚು ಸಿಸ್ಟಮ್ ಆಗಿರಲಿಲ್ಲ, ವ್ಯವಸ್ಥೆಗಳಾಗಿರಲಿಲ್ಲ. ನಾನು ಕಾಗದದಲ್ಲಿ ಬರೆದು ಅದನ್ನು ಕಾರ್ಬನ್ನಲ್ಲಿ ಪ್ರತಿ ಕಾಪಿ ಮಾಡಿ ಮಂಗಳೂರೆಲ್ಲ ಪತ್ರಿಕಾ ವರದಿಗಾರಿಗೆ ಕೊಡು. ನನ್ನ ನಂಟು ಆಗಲೇ ಬೆಳೀತಾ ಇತ್ತು, ಎಲ್ಲ ಪತ್ರಿಕೆಯಲ್ಲಿ ಪ್ರಕಟ ಆಗ್ತಾ ಇತ್ತು. ಆಗ ಇಲ್ಲಿಯ ಹಿರಿಯ ಪತ್ರಕರ್ತರಾಗಿದ್ದಂಥ ಮಯ್ಯ ಅವರು, ನರಸಿಂಹರಾವ್ ಅವರು, ಗೋಪಾಲಕೃಷ್ಣ ಅವರು, ಅವರೆಲ್ಲ ನನ್ನ ಹತ್ರ ಹೇಳ್ತಾ ಇದ್ರು, ನೀನು ಬರೆದ್ರೆ ಹಾಗೆ ಕಳಿಸ್ಬೋದಾ, ಏನೋ ಅದನ್ನು ಚೇಂಜ್ ಮಾಡಿದ್ರು, ಹಾಗೆ ಬರಬೇಕಂತ ಇಲ್ಲವ ಅಂದ್ರೆ ಇಲ್ಲಿ ಸ್ಥಳೀಯ ಬೆಳವಣಿಗೆ ಮೂಲ ಗುರು ಯಾರು ಅಂತ ಹೇಳಿ ನಾನು ಯಾರ ನೆನಪಿಸ್ಕೊಳ್ಳಿಕ್ಕೆ 9ನೇ ತರಗತಿಯಲ್ಲಿ ಇರುವಾಗ ಬೈಲೂರು ಹೈಸ್ಕೂಲಿನಲ್ಲಿ ಮಕ್ಕಳ ಒಂದು ಮ್ಯಾಗಝಿನ್, ಕೈ ಬರಹದ ಪತ್ರಿಕೆಯನ್ನು ತರುವುದು ಅಂತ ನಿರ್ಧಾರ ಮಾಡಿದರು. ಅದರಲ್ಲಿ ಒಂದು ಪೆನ್ಸಿಲಿನ್ ಎಂಬ ಒಂದು ಪುಸ್ತಕದಿಂದ 3 ಪುಟವನ್ನು ಬಟ್ಟಿ ಇಳಿಸಿ ಪೆನ್ಸಿಲಿನ ಸಾಧಕ ಬಾಧಕ ಎಂಬ ಲೇಖನವನ್ನು ಬರೀಲಿಕ್ಕೆ ನನಗೆ ಆಗ ನಮಗೆ ಗಣಿತ ಶಿಕ್ಷಕರು, ಫಿಸಿಕ್ಸ್ ಶಿಕ್ಷಕರಾಗಿದ್ದಂತ ಪಾಂಡುರಂಗ ಗೋರೆ ಅವರು ಬಹಳ ಮುಖ್ಯ ಕಾರಣರಾಗಿತ್ತು. ನಮಗೆ ಪರಿಚಯ ಇರ್ಬೋದು, ಅವರಿಗೆ ಮಣಿಪಾಲ್ ಉಡುಪಿಯಲ್ಲಿದ್ದರು. ಅವರು ನನ್ನಿಂದ ಆ ಲೇಖನ ಬರೆಸಿದ್ರು. ಅದು ಮೊದಲ ಲೇಖನ, ಅದು ಪ್ರಕಟಿತ ಮೊದಲ ಲೇಖನ. ಭಾಷಣ, ಪ್ರಬಂಧ ಇತ್ಯಾದಿ ನಡೀತಾ ಇತ್ತು. ಆ ಹಸ್ತ ಪತ್ರಿಕೆಯಲ್ಲಿ ನನ್ನ ಮೊದಲ ಪ್ರಕಟಿತ ಲೇಖನ ಅದಾಗಿತ್ತು. ಭುವನೇಂದ್ರ ಕಾಲೇಜು ಬಂದಾಗ ರಾಮಚಂದ್ರ ಅವರು ಬರೆಸಿದ್ರು. ಕೆನರಾ ಕಾಲೇಜು ಬಂದಾಗ ಪ್ರೊಫೆಸರ್ ನಾಗರಾಜ್ ಜಾವಳಿ ಅವ್ರ ನನ್ನ ಹತ್ರ ತುಂಬಾ ಬರೆಸಿದ್ರು. ಆಮೇಲೆ ಅಲ್ಲಿ ನಾನು ಬರೀಲಿಕ್ಕೆ ಪ್ರಾರಂಭ ಮಾಡಿದೆ. ಆ ಕಾಲಕ್ಕೆ ನನ್ನದು ನವಭಾರತ ಪತ್ರಿಕೆಗಳೆಲ್ಲ ನನ್ನ ಲೇಖನ ಪ್ರಕಟ ಆಗ್ತಾ ಇತ್ತು. ಕಾಲೇಜ್ ಮ್ಯಾಗಝಿನ್ ಅಲ್ಲಿ ಕಥೆಗಳು, ಪದ್ಯಗಳು ಅದನ್ನೆಲ್ಲ ಬರೆಯುವುದು ಒಂದು ನಿರಂತರ ಅಭ್ಯಾಸ. ನಾನು ಕಥೆವಾಣಿ ಸಂಪರ್ಕ ಬಹಳ ಅದ್ಭುತವಾಗಿ ಆಯಿತು. ನಿಮ್ಮ ಅದ್ಭುತವಾದ ಟರ್ನಿಂಗ್ ಪಾಯಿಂಟ್. ನಾನು ಕಥೆಗಾರನಾಗಿ ಆಗ ಗುರುತಿಸಲ್ಪಟ್ಟವನು. ನನಗೆ ಮಂಗಳೂರು ಆಕಾಶವಾಣಿ 1970 ಆರಂಭವಾದನಿಂದ ಯುವವಾಣಿಯಲ್ಲಿ ನನಗೆ ಅವಕಾಶ. ಮೊನ್ನೆವರೆಗೆ ನಂದು 89ನೇ ಕಾರ್ಯಕ್ರಮ ಪ್ರಸಾರ ಆಯಿತು ಆಕಾಶವಾಣಿಯಲ್ಲಿ. ನಿರಂತರವಾಗಿ ನನಗೆ ಕಥೆ ಕವನಗಳನ್ನು ಬರೀತಾ ಇದ್ದೆ. ನನ್ನ ಡಿಗ್ರಿ ಆದ ಮೇಲೆ ನಾನು ಉದ್ಯೋಗಕ್ಕೋಸ್ಕರ ಬೇರೆ ಬೇರೆ ತಾತ್ಕಾಲಿಕ ಹುದ್ದೆಗಳನ್ನೆಲ್ಲ ಮಾಡುವಾಗ ನನ್ನ ಬರಹದ ಬಗ್ಗೆ ಎಲ್ಲರಿಗೂ ಗೊತ್ತಿತ್ತು. ಪತ್ರಿಕೆಗಳಲ್ಲಿ ನನ್ನ ಲೇಖನಗಳು ಬರ್ತಾ ಇತ್ತು, ಉದಯವಾಣಿಯಲ್ಲಿ ಕತೆ ಬರ್ತಾ ಇತ್ತು, ವಿಮರ್ಶೆ ಬರ್ತಾ ಇತ್ತು, ಲಲಿತರಂಗದಲ್ಲಿ ಈಶ್ವರಯ್ಯ ಪ್ರಕಟ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಉದಯವಾಣಿಗೆ ವರದಿಗಾರರು ಬೇಕಾಗಿದ್ದಾರೆ ಅಂತ ಒಂದು ಪ್ರಕಟಣೆ ಬಂತು 1984 ಫೆಬ್ರವರಿಯಲ್ಲಿ. ನಾನಾಗ ನನ್ನ ಒಂದು ಅರ್ಜಿಯನ್ನು ನಾನು 25 ವರ್ಷ ನಿಮ್ಗಾಗ. ಹೌದು, ನಾನು ನನ್ನ ಅರ್ಜಿ ಸಲ್ಲಿಸಿದೆ. ನಾನು ಆಗ ಸುದ್ದಿ ಸಂಪಾದಕರಾಗಿದ್ದವರು ನಾವು ಆಗಿದ್ದವರು ಎನ್ ಗುರುರಾಜ್ ಅವರು, ಈಗ ನಿವೃತ್ತರಾಗಿದ್ದಾರೆ, ತಮಗೆ ಗೊತ್ತಿದೆ. ಅವ್ರು ನನಗೆ ಗೊತ್ತಿತ್ತು. ಅವ್ರು ನನ್ನನ್ನು ನೋಡಿದ್ರು. ನಮಗೆ ಆಗ ಟೆಸ್ಟ್ ಇತ್ತು. ಅದರಲ್ಲಿ ನಾವು 3 ಜನ ಉತ್ತೀರ್ಣ, ನಾನು, ಆಮೇಲೆ ನಿತ್ಯಾನಂದ ಪಡ್ರೆ, ಆಮೇಲೆ ನೂಜಿ ವಿಷ್ಣು ಭಟ್, ನಾವು 3 ಜನ ಆಗ ಉತ್ತೀರ್ಣರಾದವರು. ಆಗ ನನ್ನನ್ನು ಮೋಹನ್ ದಾಸ್ ಪೈ ಅವರು, ನಮ್ಮ ವ್ಯವಸ್ಥಾಪಕ ನಿರ್ದೇಶಕರು ಮತ್ತು ಸ್ಥಾಪಕ ಸಂಪಾದಕರು ಸತೀಶ್ ಪೈ ಅವರಾಗ ಆಗ ನನ್ನನ್ನು ಅವ್ರ ಹತ್ರ ಕರ್ಕೊಂಡು ಹೋದಾಗ ಮೋಹನ್ ದಾಸ್ ಪೈ ಅವರನ್ನು ನೋಡಿದ್ರು, ನನ್ನ ಬರಹ ನೋಡಿದ್ರು. ನಿಮ್ಮನ್ನು ಮಂಗಳೂರಿಗೆ ನಾನು ಕಳಿಸ್ತಾ ಇದ್ದೇನೆ. ಉದಯವಾಣಿಗೆ ಮಂಗಳೂರು ಅತ್ಯಂತ ಪ್ರಮುಖವಾದಂಥ ಸ್ಥಳ. ನಮಗೆ ಅಲ್ಲಿ ಒಂದು ಹೊಸತನದ ಒಂದು ಜನಪರವಾದಂಥ ಕೆಲಸ ಮಾಡೋರು ಹೋಗ್ತಾರೆ. ನಾನು ಅಲ್ಲೇ ಇದ್ದವನು, ನಾನು ಹೋಗ್ತೇನೆ ಸರ್. ಹಾಗೆ ನನ್ನನ್ನು 1984ರಲ್ಲಿ ನಾನು ಏಪ್ರಿಲ್ 7ರಂದು ಉದಯವಾಣಿಗೆ ಸೇರಿದೆ. ಮೇ 12ರಂದು ನನ್ನನ್ನು ಮಂಗಳೂರಿಗೆ ಕಳಿಸಿದ್ರು. ಇವತ್ತಿನವರೆಗೆ 31 ವರ್ಷಗಳ ಕಾಲ ಉದಯವಾಣಿಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. 31 ವರ್ಷಗಳ ಅದ್ಭುತವಾಗಿರ್ತಕ್ಕಂಥ ಪತ್ರಿಕಾ ಧರ್ಮ. ಸೊ ನಿಮ್ಮ ಮನಸ್ಸಿಗೆ ವಿರುದ್ಧವಾಗಿ ಯಾವತ್ತೂ ಕೂಡ ಬರಲಿಲ್ಲ, ಎಲ್ಲಿ ಕೂಡ ವಿವಾದಗಳನ್ನು ಹುಟ್ಟು ಹಾಕಲಿಲ್ಲ, ಎಲ್ಲಿ ಕೂಡ ಯಾವುದೇ ಒಂದು ಜಾತಿ ಸಂಘರ್ಷಗಳಿಗೆ ಕ್ರಿಯೇಟ್ ಮಾಡಲಿಲ್ಲ. ಇಷ್ಟು ಸುಂದರವಾಗಿರ್ತಕ್ಕಂಥ ಬರವಣಿಗೆ ಪತ್ರಿಕೋದ್ಯಮದಲ್ಲಿ ಈ ಸಂಪನ್ನತೆ ಹೇಗೆ ಬಂತು ನಿಮ್ಗೆ ಅಂತ ಹೇಳಿ? ಅದು ಕೇವಲ ಸಾಮಾಜಿಕ ಕಳಕಳಿ, ಆಮೇಲೆ ನಾನು ಬೆಳೆದು ಬಂದಂತಹ ಒಂದು ಬಾಲ್ಯ. ಆನಂತರ ಕಯ್ಯಾರ ಕಿಂಜಣ್ಣ ರೈ ಅವರು ಮಂಗಳೂರಿನಲ್ಲಿ ನನಗೆ ಅವರ ಬಗ್ಗೆ ನಾನು ಬಾಲ್ಯದಿಂದಲೇ ಅವ್ರ ಬಗ್ಗೆ ತಿಳಿಯದವರಿಲ್ಲ. ಅವರ ಶಿಶುಗೀತೆಗಳಾಗಲಿ, ಸತ್ತೆಗೆ ಹೋದನು, ಭೀಮಣ್ಣ, ಇಂಡಿಯ ಕೊಂಡನು, ಹತ್ತಮಣ, ಇಂಥದ್ದೆಲ್ಲ ನಾವು ಪದ್ಯ ಕೇಳಿ ಅವ್ರದ್ದೊಂದು ವ್ಯಕ್ತಿತ್ವವನ್ನು ನಾನು ನೋಡಿದ್ದು 1985ರಲ್ಲಿ ಕೆನರಾ ಕಾಲೇಜಿನಲ್ಲಿ ಒಂದು ಕಾರ್ಯಕ್ರಮಕ್ಕೆ, MN ಕಾಮತ್ ವಿಚಾರ ಸಂಕಿರಣಕ್ಕೆ ಬಂದಿದ್ರು. ನಾನು ವರದಿಗಾರನಾಗಿ ಅಲ್ಲಿ ಹೋಗಿದ್ದೆ. ಆಗ ನನ್ನನ್ನು ಪಕ್ಕದಲ್ಲಿ ಕೂತ್ಕೊಳಿಸಿ ಮಾತಾಡಿದ್ರು, ಬಹಳ ಚೆನ್ನಾಗಿ ಬರೀತೀಯ, ಒಳ್ಳೆಯ ಸಾಮಾಜಿಕ ಸ್ಪರ್ಧೆ. ನಾನು ಮಂಗಳೂರಿನ ನಾಗರಿಕ ಸಮಸ್ಯೆಗಳ ಬಗ್ಗೆಯೇ ಬರೀತಾ ಇದ್ದೆ. ಒಳಚರಂಡಿ, ನೀರು, ವಿದ್ಯುತ್, ನಗರದ ಸಮಸ್ಯೆಗಳು, ಅವ್ಯವಸ್ಥೆಗಳು, ಟ್ರಾಫಿಕ್ ಸಮಸ್ಯೆಗಳು, ಇದರ ಬಗ್ಗೆ ಎಲ್ಲ ನಾನು ಪ್ರತಿದಿನ ಲೇಖನ ಬರೀತಾ ಇದ್ದೆ. ಒಂಥರ ಜಾಗೃತಿ, ನಾಳೆ ಏನು ಬರ್ತದಂತ ಜನ ಕಾಯುವ ರೀತಿಯಲ್ಲಿ ಲೇಖನಗಳು ಬರ್ತಾ ಇತ್ತು ಆ ಸಂದರ್ಭಕ್ಕೆ. ಆಗ ಅವರು ಹೇಳಿ, ಇಂಥದ್ದೆಲ್ಲ ಬರೀತಿ, ಅದ್ಭುತವಾದ ಭವಿಷ್ಯ ಇದೆ ನಿನಗೆ ಅಂತ ಎಲ್ಲರ ಎದುರಿಗೆ ಆ ಅದ್ಭುತವಾದ ಚೇತನ ಅವರು ನನಗೆ ಕವಿ ಕಯ್ಯಾರ ಕಿಂಜಣ್ಣರೇ ಹೇಳಿದರು. ಒಂದು ಮಾತು ಹೇಳಿದರು, ಯಾವಾಗಲೂ ಒಂದು ವೃತ್ತಿಯಲ್ಲಿ ನೆನಪಿಡಬೇಕು, ನೀವು ತುಂಬ ಉತ್ಸಾಹಿಯಾಗಿ ಕಾಣ್ತೀರಿ,
ಒಂದು ನೆನಪಿಡಿ, ನಿಮ್ಮ ಲೇಖನಿ 2 ಸಾಲಿನಿಂದ ನೂರಾರು ಮಂದಿಯ ಉದ್ಯೋಗವನ್ನು ಅದು ತೆಗೆದು ಬಿಡ್ಬೋದು. ನಿಮ್ಮ ಲೇಖನದಿಂದ ಆಫೀಸರ್ಗಳು, ಅಧಿಕಾರಿಗಳೆಲ್ಲ ಅವರು ಸಸ್ಪೆಂಡ್ ಆಗ್ಬೋದು, ಅವರ ಕೆಲಸ ಹೋಗ್ಬೋದು. ಅದೇ ವೇಳೆ ಆ 2 ಲೈನ್ನಿಂದ ಯಾರಿಗೂ ಉದ್ಯೋಗ ಕೊಡಲಿಕ್ಕೆ ಸಾಧ್ಯ ಆಗುದಿಲ್ಲ ಅಂತ ಒಂದು ಮಾತು ಹೇಳಿದರು. ಅದನ್ನು ಇವತ್ತಿನವರೆಗೂ ಪ್ರಾಮಾಣಿಕವಾಗಿ ಪಾಲಿಸಿಕೊಂಡು ಬಂದಿದ್ದಾರೆ. ಕವಿ ಕಯ್ಯಾರ ಕಿಂಜಣ್ಣರವರೆಗೂ ನನಗೆ ಅದ್ಭುತವಾದ ನಂಟು, ಅವರ ಕುಟುಂಬಕ್ಕೂ ನನ್ನ ಜೊತೆಗೆ ನಂಟು, ಬಹಳ ಪ್ರೀತಿ ಪಾತ್ರ. ನನ್ನ ಬಗ್ಗೆ ಸುಮಾರು ಒಂದು 50 ಪೋಸ್ಟ್ ಕಾರ್ಡ್ ಅವರು ಬರೆದಿದ್ದಾರೆ ನನ್ನ ಲೇಖನಗಳ ಬಗ್ಗೆ. ಆ ಒಂದು ಮಾತನ್ನು ತಾವು ಹೇಳಿದಾಗ ಇವತ್ತಿನವರೆಗೂ ಇಟ್ಟುಕೊಂಡಿದ್ದೇನೆ. ಹಾಗೆಂತ ಸಾಮಾಜಿಕ ಸಮಸ್ಯೆಗಳು ಬಂದಾಗ ನಾನು ಯಾರದೇ ಒತ್ತಾಯಕ್ಕೆ ಮಣಿಲಿಲ್ಲ, ಒತ್ತಡಕ್ಕೆ ಮಣಿಲಿಲ್ಲ. ಅಧಿಕಾರಶಾಹಿ ವ್ಯವಸ್ಥೆ ವಿರುದ್ಧ ನನ್ನ ಹೋರಾಟ ಇದೆ. ಮೊನ್ನೆ ನೀರು ಪೂರೈಕೆ ಮಂಗಳೂರಿನಲ್ಲಿ 5 ದಿನ ಇಲ್ಲದಾಗ ನನ್ನ ಕೈ ಲೇಖನ ಬರೆದಿದೆ. ಮರುದಿನ ಆ ಲೇಖನದ ಆಧಾರದ ಮೇಲೆ ಪತ್ರಿಕಾಗೋಷ್ಠಿ ನಡೆಸಿ ಆ ಪತ್ರಿಕೆ ತಗೊಂಡು, ಇದು ನನ್ನ ವೃತ್ತಿ ಜೀವನದಲ್ಲಿ ತುಂಬಾ ನಡ್ಕೊಂಡು ಬಂದಿದೆ. ತಾವು ಹೇಳಿದ ಹಾಗೆ ನಾನು ಬಹಳ ಜಾಗೃತೆಯಿಂದ ನನ್ನ ಬರಹಗಳು ಬಹಳ ಜಾಗೃತೆಯಿಂದ ಇರ್ತದೆ, ಸಾಮಾಜಿಕ ಕಳಕಳಿಯಿಂದ ಇರ್ತದೆ. ಆದ ಕಾರಣ ನಿಮ್ಗೆ ಆಶ್ಚರ್ಯ ಆಗ್ಬೋದು, 31 ವರ್ಷಗಳಲ್ಲಿ ನನ್ನ ಒಂದು ವರದಿಗೆ ಮಾನನಷ್ಟ ಮೊಕದ್ದಮೆ ಬಿಡಿ ಸ್ಪಷ್ಟೀಕರಣ ಕೂಡ ಇವತ್ತಿನವರೆಗೆ ಬರಲಿಲ್ಲ. ಮನೋಪ್ರಸಾದರು 31 ವರ್ಷಗಳಿಂದ ಬರಿತಾ ಇದ್ದಾರೆ. ಸೊ ಬರಿತಾ ಪತ್ರಿಕಾ ಪ್ರಪಂಚವನ್ನ ದಾಟಿ ಕಥೆಗೆ, ಕಾದಂಬರಿ ಪ್ರವೇಶ ಮಾಡಿದಿರಿ, ಕಾವ್ಯಕ್ಕೆ ಪ್ರವೇಶ ಮಾಡಿದಿರಿ, ಕವಿತೆಗಳಿಗೆ ಪ್ರವೇಶ ಮಾಡಿದಿರಿ, ಭಾವಗೀತೆಗೆ ಪ್ರವೇಶ ಮಾಡಿದಿರಿ, ನಾಟಕ ಬರೆಯುವಂತ ಹವ್ಯಾಸಕ್ಕೆ ಪ್ರವೇಶ ಮಾಡಿದಿರಿ. ಈ ದಶಾವತಾರಿ ಹೇಗೆ ಸಾಧ್ಯ ಆಯಿತು ಅಂತ ಹೇಳಿ ಇಷ್ಟೊಂದು ಆಸಕ್ತಿಗಳು, ಯಕ್ಷಗಾನ ಇರ್ಬೋದು, ನಾಟಕ ಇರ್ಬೋದು, ಇಷ್ಟೊಂದು ಆಸಕ್ತಿ ಹೇಗೆ ಸಾಧ್ಯ ಆಯಿತು ಅಂತ ಹೇಳಿ? ಈ ಬದುಕು ಅನ್ನುವಂಥದ್ದು ಕೇವಲ ಒಂದು ಸಲ, ವಿ ಆರ್ ಲಿವಿಂಗ್ ಓನ್ಲಿ ಒನ್ಸ್. ಆದರೆ ನಮ್ಗೆ ಅವಕಾಶ ನೋಡಿ ಅಂತ ನಾವು ಎದುರುಗಡೆ ನೋಡಿದ್ರೆ ಇಷ್ಟೇ, ಸ್ವಲ್ಪ ಬಲಕ್ಕೆ ತಿರುಗೋಣ ಅಲ್ವಾ, ಎಡಕ್ಕೆ ತಿರುಗೋಣ, ಈ ಬಲಬದಿಯಲ್ಲಿ ಈ ಎಡಬದಿಯಲ್ಲಿ. ನಾವು ಎಷ್ಟೋ ಬಾರಿ ಹಿಂದೆ ನೋಡೋದೇ ಇಲ್ಲ, ಹಿಂದೆ ಕೂಡ ನೋಡೋಣ. ಒಟ್ಟು ಆ ವೃತ್ತಾಕಾರವನ್ನು ಕ್ರಮಿಸಿದರೆ ಈ ಬದುಕು ಬದಲಾವಣೆ ಆಗ್ತದೆ. ನಮ್ಮ ಸುತ್ತ ನಮ್ಗೆ ಏನೆಲ್ಲ ಕೊಟ್ಟಿದ್ದಾರೆ ನೋಡಿ, ಒಂದು ಪ್ರಕೃತಿಯ ಸುಂದರವಾದಂಥ ಎಲ್ಲ ದೃಶ್ಯ, ನಮ್ಮ ಸಂಬಂಧಗಳು, ಗೆಳೆಯರು, ಆತ್ಮೀಯರು, ನಮ್ಮ ನೆಲೆ, ಅದಕ್ಕಿಂತ ಮಿಗಿಲಾಗಿ ಪಂಚಭೂತಗಳು, ನಮ್ಮ ನೀರಿನಿಂದ ಆಕಾಶದವರೆಗಿನ ಪಂಚಭೂತಗಳ ಪರಿಕಲ್ಪನೆ, ಅದರ ಜೊತೆಗೆ ನಮಗಾಗಿ ಹಾಡುವ ಹಕ್ಕಿಗಳು, ನಮಗಾಗಿ ನಲಿಯುವ ನವಿಲುಗಳು, ನಮಗಾಗಿ ಅರಳುವ ಹೂಗಳು, ನಮಗಾಗಿ ಗಮ್ಮನೆ ಮುಂಜಾನೆ ಆ ಸುವಾಸನೆ ಹೊತ್ತು ತಂದಿರುವಂತಹ ಗಾಳಿ, ನಮ್ಮ ಬದುಕನ್ನು ಪ್ರತಿದಿನವೂ ಹುಲುಸಾಗಿ ನಮ್ಮನ್ನು ರೂಪಿಸುವಂತಹ ಬೆಳಕು, ಇದೆಲ್ಲವನ್ನು ಕಂಡಾಗ ಈ ಬರೆಯುವ ಕ್ರಿಯೆ ನನ್ನಲ್ಲಿ ಸಹಜವಾಗಿ ಮೂಡಿತು. ಕಥೆಗಾರನಾಗಿ ನಾನು ಗುರುತಿಸಿಕೊಂಡವ. ಯಾಕಂದರೆ ನನ್ನ ಬಾಲ್ಯ, ನಮ್ಮ ಸಂಬಂಧಗಳು, ನಮ್ಮ ನೋವುಗಳು, ನನ್ನ ಕಥೆಗಳೆಲ್ಲ ನನ್ನ ಬಾಲ್ಯ, ನನ್ನ ಪರಿಸರದ ಮೇಲೆಯೇ ಅದು ಅವಲಂಬಿತ ಆಗಿರ್ತದೆ. ವಿದೇಶಗಳಿಗೆಲ್ಲ ಹೋದಾಗ ಅಲ್ಲಿ ಹೊಸ ಕಲ್ಪನೆಯನ್ನು ಕೊಡಲಿಕ್ಕೆ ನಾನು ಪ್ರಯತ್ನ ಮಾಡಿದೆ. ಅದು ತುಂಬ ಜನ ಇಷ್ಟಪಟ್ಟರು. ಆಮೇಲೆ ನನಗೊಂದು ಜೈಲು ನೋಡಬೇಕು ಅನ್ನುವಂಥ ಒಂದು ಬಹಳ ಕುತೂಹಲ ಅನೇಕ ಸಮಯಗಳಿಂದ ಇತ್ತು ನನಗೆ, ಜೈಲನ್ನೊಮ್ಮೆ ನೋಡಬೇಕು ಅಂತ. ಕೊನೆಗೆ ನಾನು ಒಂದು ಪತ್ರಿಕೋದ್ಯಮಿಯಾಗಿ ನನಗೆ ಹೋಗ್ಲಿಕ್ಕೆ ತುಂಬಾ ಅವಕಾಶ ಸಿಕ್ತು. ಅದನ್ನು ಉದಯವಾಣಿಯಲ್ಲಿ ಜೈಲು ಅಂತ ಒಂದು ಕತೆ ಬರೆದೆ. ಅದು ಇವತ್ತಿಗೂ ಕೂಡ ಬಹು ಮಂದಿ ನೆನಪಿಸ್ತಾರೆ. ಬಹಳ ಮಂದಿ ನಾನು ಅದಕ್ಕೆ ಜೈಲಿಗೆ ಹೋಗಿದ್ದೇನೆ ಅಂತಲೇ ಭಾವಿಸಿದ್ದು, ನನಗೆ ಅರೆಸ್ಟ್ ಆಗಿದ್ದೇನೆ ನಾನು ಎಂಬುದಾಗಿ ಅದರ ಕಲ್ಪನೆಯನ್ನು ನಾನು ಕೊಟ್ಟಿದ್ದೆ. ಹೀಗೆ ಈ ಕಥೆಗಳ ಮೂಲಕ, ಕವನಗಳ ಮೂಲಕ 2 ವಿಚಾರಗಳು ಸಾಧ್ಯ ಆಗ್ತದೆ. ಒಂದು, ನಿಮ್ಮ ಮನಸ್ಸು ಹಗುರಾಗ್ತದೆ. ಒಂದು ಕವನವನ್ನು ಕಟ್ಟುವಾಗ, ಒಂದು ಕಥೆಯನ್ನು ಬರೆಯುವಾಗ ನಿಮ್ಮ ಮನದೊಳಗಿದ್ದ ನೋವುಗಳು, ನಲಿವುಗಳು, ಭಾವನೆಗಳು, ದುಃಖಗಳು, ಸೋಲು ಗೆಲುವಿನ ಬೇರೆ ಬೇರೆ ಹಂತದ ಎಲ್ಲ ವಿಚಾರಗಳು ಕೂಡ ಅಲ್ಲಿ ಅಭಿವ್ಯಕ್ತಗೊಂಡು ಮನಸ್ಸು ನಿರಾಳ ಆಗ್ತದೆ. ಎರಡನೇದು, ನೀವು ಓದುಗರನ್ನು ತಡ್ತೀರಿ. ಒಂದು ಕತೆ ನಾನು ಬರೆದಿದೆ, ಆ ಕತೆ ನಿಜ ಅಂತ ಎಣಿಸಿ ಓರ್ವ ವೃದ್ಧೆ ನಮ್ಮ ಉದಯವಾಣಿ ಕಚೇರಿಗೆ ಬಂದು, ಅಲ್ಲಿ ನನಗೆ ಸಿಂಗಾಪುರದಲ್ಲಿ ಗುರ್ತದವರಿದ್ದಾರೆ, ನಾನು ಫೋನ್ ಮಾಡಿ ಅವರ ಸಮಸ್ಯೆ ಬಗೆಹರಿಸಲ ಅಂತ ಕೇಳಿದ ಒಂದು ಪ್ರಕರಣ ಕಥೆಗಳಿಂದ ಸೃಷ್ಟಿಯಾಗಿದೆ. ಈ ರೀತಿಯ ಭಾವನಾತ್ಮಕವಾದ ಒಳಗೊಳ್ಳುವಿಕೆಯ ಪ್ರಕ್ರಿಯೆ ಇವತ್ತು ಕೂಡ ನಡೆಯುವಂಥದ್ದು ಸೃಷ್ಟಿಶೀಲತೆಯಿಂದ. ಪತ್ರಿಕೋದ್ಯಮದ ಬರಹಗಳು ಅಂದಿಗೆ ಸೀಮಿತ. ನೀವೊಂದು ಯೋಚನೆ ಮಾಡಿ, ಪತ್ರಿಕೋದ್ಯಮ ಕೂಡ ಬರಹವೇ, ಅದು ಕೂಡ ಸಾಹಿತ್ಯವೇ. ಆದರೆ ಅದು ಬಹುತೇಕ ಆ ಕ್ಷಣದ ಸಾಹಿತ್ಯ, ಅವಸರದ ಸಾಹಿತ್ಯ. ನಾಳೆಗೆ ಅದು ಪರಿವರ್ತನೆ ಆಗ್ತದೆ. ಎಷ್ಟೋ ಬಾರಿ ಆ ದಿನದ ಪತ್ರಿಕೆಯ ಮರುದಿನಕ್ಕೆ ಆಳಿಸಲಾಗ್ತದೆ. ಅವರು ಹೇಳ್ತಾರೆ, ಇಟ್ ಈಸ್ ಸ್ಟೇಲ್ ಆಸ್ ಎಸ್ಟರ್ಡೇಸ್ ನ್ಯೂಸ್ ಪೇಪರ್ ಅಂತ. ಅಂದ್ರೆ ಅದು ಮುಗಿಯಿತಲ್ಲಿಗೆ. ಆದರೆ ಈ ಬರಹಗಳು ಸಾರ್ವಕಾಲಿಕ. ಶಿವರಾಮ ಕಾರಂತರನ್ನು ನಾನು ತುಂಬಾ ಸಲ ಭೇಟಿಯಾಗಿದ್ದೇನೆ. ನಾವು ಅವರ ಮನೆಗೆ ಯಜ್ಞರ ಜೊತೆಗೆ ಯಜ್ಞರ ಬಹಳ ಪ್ರೀತಿ ಅವರು, ನಾವು ಜೊತೆಗೆ ಅನೇಕ ಬಾರಿ ಹೋಗಿದ್ದೇವೆ. ನನಗೆ ಅವರು ತುಂಬಾ ಪ್ರಭಾವ ಬೀರಿತು. ಅವರ ಓದುವ, ಅವರ ಬರೆಯುವ ವಿಧಾನ, ಅವರು ಏನು ದೊಡ್ಡ ಪದವಿಗಳನ್ನೆಲ್ಲ ಹೊತ್ತುಕೊಂಡವರಲ್ಲ. ಮಂಗಳೂರಿನ ಗವರ್ಮೆಂಟ್ ಕಾಲೇಜಲ್ಲಿ ಆಗ ಇಂಟರ್ ಓದಿ ಆಮೇಲೆ ಸ್ವಾತಂತ್ರ್ಯ ಹೋರಾಟಕ್ಕೆ ಇಳಿದವರವರು. ಎಂತಹ ಬರಗಳು. ಆಮೇಲೆ ಕುವೆಂಪು ಅವರ ಮಲೆಗಳಲ್ಲಿ ಮದುಮಗಳು ಮತ್ತು ಕಾನೂರು ಸುಬ್ಬಮ್ಮ ಹೆಗಡತಿ ನನ್ನನ್ನು ತುಂಬಾ ಪ್ರಭಾವಿಸಿತು. ಅದರ ಪ್ರಭಾವಕ್ಕೆ ನಾನು ಒಳಗೊಂಡೆ. ಆಮೇಲೆ ವಂಶವೃಕ್ಷವನ್ನು ಓದಿ ನಾನು ಆ ಕಾಲಕ್ಕೆ 7ನೇ ಕ್ಲಾಸ್ನಲ್ಲಿ ನಾನು ಕಣ್ಣೀರು ಮಿಡಿದಿದ್ದೇನೆ. ಎಸ್ ಎನ್ ಭೈರಪ್ಪ ಅವರ ವಂಶವೃಕ್ಷ.
ಕಾದಂಬರಿಗಳ ಓದುವಿಕೆ ಅವರನ್ನು ಹರಿತ ಮಾಡ್ತಾ ಹೋಯಿತು. ಕಥೆಗಳನ್ನ ಕೇಳ್ತಾ ಕೇಳ್ತಾ ಕಥೆಗಳನ್ನು ಬರಿತಾ ಬರಿತಾ ಅವರ ಮನಸ್ಸು ಹರಿತವಾಯಿತು. ಬರವಣಿಗೆ ಮೂಲಕ ಅವರ ಸೃಜನಾತ್ಮಕತೆ ಹರಿತವಾಗ್ತಾ ಹೋಯಿತು. ನಾಟಕಗಳ ಮೂಲಕ ಅವರ ಕಲ್ಪನಾ ಲೋಕ ಬಹಳ ಹರಿತವಾಗ್ತಾ ಹೋಯಿತು. ಈ ಮೂಲಕ ಮನೋಹರ ಪ್ರಸಾದರು ಹರಿತವಾಗ್ತಾ ಹೋದ್ರು ಸ್ನೇಹಿತರೆ. 31 ವರ್ಷಗಳ ಪತ್ರಿಕೋದ್ಯಮ, ಅದರಲ್ಲಿ ಕೂಡ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಗ್ರಂಥವನ್ನು ಸಮರ್ಪಣೆ ಮಾಡಿರ್ತಕ್ಕಂಥದ್ದು, ಮನೋಭಿನಂದನ ಒಂದು ಶ್ರೇಷ್ಠವಾಗಿರ್ತಕ್ಕಂತಹ ಒಂದು ಗ್ರಂಥವಾಗಿ ಇವತ್ತು ಸಮರ್ಪಣೆಗೊಂಡಿದೆ. ಇಡೀ ಪತ್ರಿಕೋದ್ಯಮ ಇವತ್ತು ಅವರನ್ನ ಗುರುವಾಗಿ ಸ್ವೀಕಾರ ಮಾಡಿಕೊಂಡಿದೆ. ಇಂತಹ ಯೋಗ ಎಲ್ರಿಗೂ ಸಿಗೋದಿಲ್ಲ ಸ್ನೇಹಿತರೆ. ಖಂಡಿತವಾಗಿ ಅದರ ಹಿನ್ನೆಲೆ ನಮಗೆ ತಿಳಿಬೇಕು ಅಂತ ಆಸಕ್ತಿ ಇದೆ. ಇನ್ನಷ್ಟು ಮಾತುಕತೆ ಬಾಕಿ ಇದೆ. ಒಂದು ಬ್ರೇಕ್ ತಗೋತಾ ಇದ್ದೇನೆ. ಸ್ನೇಹಿತರೆ, ಅತ್ಯಂತ ವಿಶೇಷವಾಗಿರ್ತಕ್ಕಂತಹ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಸ್ಕೈಸ್ ದ ಲಿಮಿಟ್, ಆಕಾಶವೇ ಮಿತಿ. ಯಾವ ರೀತಿ ಸಮಾಜ ತಳವರ್ಗದಿಂದ ಬಹಳ ಎತ್ತರಕ್ಕೆ ಏರಿರ್ತಕ್ಕಂಥ ವ್ಯಕ್ತಿಗಳು, ಗ್ರಾಸ್ ರೂಟ್ ಲೆವೆಲ್ ನಿಂದ ಬಹಳ ಎತ್ತರಕ್ಕೆ ಹೋಗಿರ್ತಕ್ಕಂತಹ ಶಿಖರ ಸಂದರ್ಶ ವ್ಯಕ್ತಿಗಳನ್ನ ತಮ್ಮ ಪರಿಚಯ ಮಾಡ್ತಾ ಇದ್ದೇವೆ. ಈ ಸಂಚಿಕೆಯಲ್ಲಿ ಇವತ್ತು ನಮ್ಮ ಜೊತೆ ಮನೋಹರ ಪ್ರಸಾದ್ ಅವರಿದ್ದಾರೆ. ಅವರ ಪರಿಚಯ ನಾನು ಮಾಡ್ತಾ ಇಲ್ಲ, ಮಾನಪತ್ರವನ್ನ ಓದ್ತಾ ಇಲ್ಲ, ಅವರ ಡಿಗ್ರಿಗಳನ್ನ ಓದ್ತಾ ಇಲ್ಲ, ಅವರ ಅದ್ಭುತವಾಗಿರ್ತಕ್ಕಂಥ ಪ್ರಶಸ್ತಿಗಳ ಬಗ್ಗೆ ಏನೂ ಹೇಳ್ತಾ ಇಲ್ಲ ಸ್ನೇಹಿತರೆ. ಅವರ ಬದುಕು ಮಾತ್ರ ನಂಗೆ ಆಸಕ್ತಿಕರವಾಗಿರ್ತಕ್ಕಂಥದ್ದು. ಅವರ ಬದುಕಿನ ಬಗ್ಗೆ ಮಾತ್ರ ನಾನು ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತೇನೆ. ಸೊ BSc ಪದವಿಯನ್ನ ಪಡ್ಕೊಂಡು ಈ ಪತ್ರಿಕೋದ್ಯಮ ನೀವು ಸಂತುಷ್ಟರಾಗಿದ್ದೀರಾ ಅಂತ ಹೇಳಿ ಖುಷಿ ಪಡ್ತಾ ಇದ್ದೀರಾ? ರಾಜೇಂದ್ರ ಭಟ್ ಅವರೇ, ಇದಕ್ಕಾದ್ರೆ ನಾನು ತುಂಬಾ ಸಂತೋಷ ಪಡ್ತಾ ಇದ್ದೇನೆ. ವಿಜ್ಞಾನ ನಾನು ನಿಮ್ಗೆ ಹೇಳಿದ ಹಾಗೆಯೇ ನನಗೆ ತುಂಬಾ ಅದರಲ್ಲಿ ಉತ್ಸಾಹ ಇರಲಿಲ್ಲ. ಅಂತೂ ಮನೆಯವರು ಒತ್ತಾಯಿಸಿದ್ರು ಅಂತ ಆಗ್ಲೇ ಹೇಳಿದ್ದೆ. ಇವತ್ತು ಉಳಿದವರಿಗೆ ಅದು ಪಾಠ ಆಗ್ಬೇಕು. ಮಕ್ಕಳನ್ನು ಒತ್ತಾಯಪೂರ್ವಕವಾಗಿ ಯಾವುದೇ ಕೋರ್ಸಿಗೆ ಹಾಕ್ಬೇಡಿ, ಅವರಿಗೆ ತಿಳಿ ಹೇಳಿ ಅವರು ಅದರಲ್ಲಿ ಸಂತುಷ್ಟರಾದ್ರೆ ಮತ್ತೆ ತಾವು ಆ ಕೆಲಸವನ್ನೀಗ ಮಾಡ್ತಾ ಇದ್ದಾರೆ, ಒಳ್ಳೆ ಕೆಲಸ ಮಾಡ್ತಾ ಇದೆ. ಉದಯವಾಣಿಗೆ ಬರ್ತಿರ್ತಕ್ಕಂಥ ಸಾವಿರಾರು ಲೇಖನಗಳಲ್ಲಿ ನಿಮ್ಗೆ ಇಷ್ಟವಾಗಿರ್ತಕ್ಕಂಥ ಲೇಖನ ಯಾವುದು ಅಂತ ಹೇಳಿ ಜನ ತಿಳಿಬೇಕದನ್ನು. ತುಂಬಾ ಖುಷಿ ಕೊಟ್ಟ ಲೇಖನ ನಂದು ಇವರಿಗೆ ಒಂದು 3,000 ಸಂದರ್ಶನ ಲೇಖನಗಳು ಉದಯವಾಣಿ ಮತ್ತು ತರಂಗ ಮುಂತಾದ ನಮ್ಮ ಸಮೂಹ ಪತ್ರಿಕೆಗಳಲ್ಲಿ ನಮ್ದು ಪ್ರಕಟ ಆಗಿದೆ. ನನಗೆ ಬಹಳ ದೊಡ್ಡ ಹೆಸರು ಕೊಟ್ಟಂತ ವರದಿ ಅಂದ್ರೆ ಸಕಲೇಶ್ಪುರದಲ್ಲಿ ಒಂದು ಹೆಲಿಕಾಪ್ಟರ್ ಪತನವಾದಂತಹ ಘಟನೆ. ಅದು ನಮ್ಮ ಈ ಪ್ರದೇಶದಲ್ಲಿ ಎಂದು ಹೆಲಿಕಾಪ್ಟರ್ ಪತನಗಳಾಗುವುದಿಲ್ಲ. ಅದೆಲ್ಲ ಹೆಚ್ಚಾಗಿ ನಮ್ಮ ಉತ್ತರ ಭಾರತದಲ್ಲಿ ಅಥವಾ ಈಶಾನ್ಯ ಭಾರತದಲ್ಲಿ. ಇದು ಬೆಂಗಳೂರಿನಿಂದ ಹೊಸ ಹೆಲಿಕಾಪ್ಟರ್ ಅನ್ನು ಗೋವಾ ಮೂಲಕ ನಮ್ಮ ಡಿಲ್ಲಿಗೆ ಒಯ್ತಾ ಇದ್ದಂತ ಒಂದು ಸಕಲೇಶ್ಪುರದಲ್ಲಿ ಅದು ಪತನ ಆಯಿತು ಅಂತ ಸುದ್ದಿ ಬಂತು. ಯಾರಿಗೂ ಅದು ಗೊತ್ತಿಲ್ಲ. ನಾನು ಯಜ್ಞರು ಅದನ್ನು 1987ರಲ್ಲಿ ನಾನು ಮತ್ತೆ ಯಜ್ಞ ನಿರ್ಧಾರ ಮಾಡಿ ನಾವು ಹೋಗೋಣ ಅಂತ ಹೊರಟೇವೆ. ನಾವು ಸಕಲೇಶ್ಪುರದಲ್ಲಿ ಕಾಡಮನೆ ಟೀ ಎಸ್ಟೇಟ್ ಅಂತ ಇದೆ. ನಾವು ಅಲ್ಲಿಗೆ ಹೋದಾಗ ಆಗ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸಿನ ಹೆಲಿಕಾಪ್ಟರ್, ಅದು ಗಡಿ ಭದ್ರತಾ ದಳದ ಹೆಲಿಕಾಪ್ಟರ್. ಅವರು ಹೇಳಿದ್ರು, ನಾವು ಈಗ ಹುಡುಕಬೇಕಷ್ಟೇ, ನಮಗೆ ಸುದ್ದಿ ಸಿಕ್ಕಿದೆ, ನೀವು ಬರ್ತೀರಾದ್ರೆ ನಮ್ಮ ಜೊತೆ ಬನ್ನಿ ಅಂದರು. ನಾವು ಆ ಸೈನಿಕರ ಜೊತೆಗೆ ಸುಮಾರು 25 ಕಿಲೋಮೀಟರ್ ಎತ್ತರದಲ್ಲಿ ನಾವು ಹೋಗಬೇಕು. ಪರ್ವತದ ತುದಿಗೆ ನಾವು ಹೋಗಬೇಕು. ಪಶ್ಚಿಮ ಘಟ್ಟದಲ್ಲಿ ಸಮುದ್ರ ಮಟ್ಟಕ್ಕಿಂತ ಸುಮಾರು 800ರಿಂದ 1200 ಅಡಿಗಳಷ್ಟು ಎತ್ತರವನ್ನು ಏರಬೇಕು. ಸಕಲೇಶ್ಪುರದಲ್ಲಿ ಕಾಡಮನೆ ಟೀ ಎಸ್ಟೇಟ್. ಆಮೇಲೆ ಎಂತ ಮಳೆ ಅಂದ್ರೆ ನಮ್ಮ ದೇಹದ ಒಳಗೆ ಸೀಳಿಕೊಂಡು ಬರುವಂತಹ ಮಳೆ. ಆ ದಿವಸ ನಾವು ಸಿದ್ಧರಾಗಿರ್ಲಿಲ್ಲ. ನಮ್ಮ ಹತ್ರ ರೈನ್ ಕೋಟ್ ಇರಲಿಲ್ಲ ಅಥವಾ ನಮ್ಮ ಹತ್ರ ಮಳೆಗೆ ಬೇಕಾದ ಸಿದ್ಧತೆ ಇರಲಿಲ್ಲ. ಚಪ್ಪಲ್ ಶೂಗಳನ್ನಲ್ಲೇ ಬಿಟ್ಟೆವು. ಯಜ್ಞರ ಕ್ಯಾಮರಾಕ್ಕೊಂದು ಹೊದಿಕೆಯ ತರ ಮಾಡಿಕೊಂಡು, ಅಲ್ಲಿ ರಸ್ತೆ ಇರಲಿಲ್ಲ, ನಾವು ಹೋದದ್ದೇ ಹಾದಿ. ನಾವು ಅಲ್ಲಿಯ ಸ್ಥಳೀಯರ ಸಹಕಾರ, ಕೆಲವು ಕಡೆ ಇಷ್ಟಿಷ್ಟು ನೀರಿರುವಂತಹ ತೊರೆ, ಅವರು 2 ದೊಡ್ಡ ದೊಡ್ಡ ಸೀಮೆ ಕೊಲೆ ಕಟ್ ಮಾಡಿ ಹಿಡಿತಾ ಇದ್ರು. ನಾವು ಅದನ್ನು ಹಿಡ್ಕೊಂಡು ಹೋಗ್ತಾ ಇದ್ದೆವು. 12 ಮಂದಿ BSc ಯೋಧರು, ನಾನು ಮತ್ತು ಯಜ್ಞರು. ಆಮೇಲೆ ನಮ್ಮ ಜೊತೆ ನಂದಳಿಕೆ ಬಾಲಚಂದ್ರರಾವ್ ಬಂದಿದ್ರು, ತಮಗೆ ಗೊತ್ತಿದೆ. ಆನಂತರ ನಮ್ಮ ಕಾರು ಚಾಲಕ, ಆನಂತರ ಸ್ಥಳೀಯ 4 ಪೊಲೀಸರು, 3 ಕೂಲಿ ಕಾಳುಗಳು, ಅಲ್ಲಿಯ ಕಾರ್ಮಿಕರು. ಕಾಡಿನಲ್ಲಿ ನಿಮ್ಗೆ ಅನೇಕ ಕಡೆ ಎದುರು ಬಂದೆಯವರು ಕಾಣುದಿಲ್ಲ. ಯಾಕಂದ್ರೆ ಆ ರೀತಿಯಾಗಿ ನಿಮ್ಗೆ ಅಲ್ಲಿ ಮೋಡ ಮತ್ತು ಮೋಡದಿಂದ ಉಂಟಾಗುವಂತ ಆವಿ, ಆಮೇಲೆ ಕಾಲು ಹೆಚ್ಚು ಇಡುವಾಗಿಲ್ಲ. ಅಲ್ಲಿ ನಿಮ್ಗೆ ಕೂಡಲೇ ಬಂದು ಇಂಬಳ ಅಂತ ನಾವು ಕರೀತೇವೆ, ಅದು ನಮ್ಮ ದೇಹದ ಒಳಗೆ ಬಂದು ನಮ್ಮ ರಕ್ತವನ್ನು ಹೀರುವಂತಹ ಸನ್ನಿವೇಶ. ಅಲ್ಲಿ ನಾವು 25 ಕಿಲೋಮೀಟರ್ ಅಷ್ಟು ಸಾಗಿದ ಮೇಲೆ ಅಲ್ಲಿ ಹೆಲಿಕಾಪ್ಟರ್ ಅದ್ಭುತವಾಗಿರ್ತಕ್ಕಂಥ ಕ್ರಾಂತಿ ಮಾಡ್ತು. ಹೆಲಿಕಾಪ್ಟರ್ ಪತನದಲ್ಲಿ ಹೋದೆವು. 2 ಪೈಲಟ್ಗಳ ಮೃತ ಶರೀರ ಅಲ್ಲೇ ಇತ್ತು. ಆ ಪೈಲಟ್ಗಳನ್ನು ಆಮೇಲೆ ಮೃತ ಶರೀರವನ್ನು ಮರುದಿನ ಸಾಗಿಸಲಾಯಿತು. ಆ ವರದಿ ಉದಯವಾಣಿಯಲ್ಲಿ ಫ್ರಂಟ್. ಪುನಃ ನಾವು ಅಷ್ಟೇ ಹಿಂದೆ ಬರಬೇಕು, 25 ಕಿಲೋಮೀಟರ್ ಬಂದು ರಾತ್ರಿ ಮಣಿಪಾಲಕ್ಕೆ ನಾವು ಮುಟ್ಟಿದ್ದು 11 ಗಂಟೆಗೆ. ನಮ್ಮ ವ್ಯವಸ್ಥಾಪಕರು ಮತ್ತು ನಮ್ಮ ಸಂಪಾದಕರು ಕಾದು ಕೂತಿದ್ರು. ಆಮೇಲೆ ಮರುದಿನ ಫ್ರಂಟ್ ಪೇಜ್. ಇಡೀ ಭಾರತಕ್ಕೆ ಅದು ಪ್ರಪ್ರಥಮ ವರದಿ. ಅದರಲ್ಲಿ ನಮಗೆ ತುಂಬಾ ಪ್ರಶಸ್ತಿ ಪುರಸ್ಕಾರಗಳೆಲ್ಲ ಆ ವರದಿಗೆ ಬಂತು. ಆ ಘಟನೆಗೆ ದುಃಖ, ಆ ವರದಿಯನ್ನು ಮಾಡಿದಂತಹ ಒಂದು ಗೌರವ ನಮ್ಮ ಪಾಲಿಗೆ ಬಂತು. ಹೌದು, ಸಾವಿರಾರು ಸಂದರ್ಶನಗಳನ್ನ ಮಾಡಿದಿರಿ. ಇವತ್ತು ಸಂದರ್ಶನಗಳ ಸಚಿನ್ ತೆಂಡೂಲ್ಕರ್ ನಿಮ್ಮನ್ನು ಜನ ಕರೀತಾರೆ, ಅಷ್ಟು ಅದ್ಭುತವಾದ್ದು. ಯಾವ್ದು ತುಂಬಾ ಖುಷಿ ಕೊಟ್ಟ ಸಂದರ್ಶನ? ಮದರ್ ತೆರೆಸಾ, ಸಚಿನ್ ತೆಂಡೂಲ್ಕರ್, ಜಾವಗಲ್ ಶ್ರೀನಾಥ್, ಐಶ್ವರ್ಯ ರೈ, ಅದ್ಭುತವಾಗಿರ್ತಕ್ಕಂಥ ವ್ಯಕ್ತಿಗಳು. ನಾನು ಬಹಳ ಇಷ್ಟಪಟ್ಟ ಸಂದರ್ಶನ ಮದರ್ ತೆರೆಸಾ ಅವರದ್ದು. ಮಂಗಳೂರಿಗೆ 3 ಬಾರಿ ಬಂದಾಗಲೂ ನನಗೆ ಸಂದರ್ಶನ ಕೊಟ್ಟಿದ್ದಾರೆ. ನಮ್ಮ ಭಾರತದಲ್ಲಿ, ನಮ್ಮ ದಕ್ಷಿಣ ಭಾರತದಲ್ಲಿ ಪ್ರಾಯಶಃ ಅವರು ಬೇರೆ ಯಾರಿಗೂ ಸಂದರ್ಶನ ಕೊಟ್ಟಿರಲಿಲ್ಲ. 2 ಬಾರಿ ಬಹಳ ಪ್ರೀತಿಯಿಂದ, 3ನೇ ಸಲ ಬಂದಾಗ ಅವರು ತುಂಬಾ ಕುಗ್ಗಿದ್ರು.
ಅವರ ದೇಹಾರೋಗ್ಯ ಸಹ ಗಾತ್ರದಲ್ಲೂ ಕುಗ್ಗಿದ್ರು. ನನ್ನ ನೋಡಿದ ಕೂಡಲೇ ವೆರ್ ಇಸ್ ಯುವರ್ ಪೆನ್ ಅಂತ ಅವ್ರು ಕೇಳಿದರು. ಅಲ್ಲಿ ಇರುವಂತಹ ಎಲ್ಲಾ ಶಿಕ್ಷಕರು, ಅಲ್ಲಿರುವಂತಹ ಭಗಿನಿಯರು, ಸಹೋದರರು ಅವರೆಲ್ಲ ಆಶ್ಚರ್ಯಚಕಿತರಾಗಿದ್ದರು. ಅವ್ರ ಜೊತೆಗೆ ಮಾತಾಡ್ತಾ ಹೋದ ಹಾಗೆ ಅವಳು ಮೃದುವಾದ ಆಂಗ್ಲ ಭಾಷೆಯಲ್ಲಿ ಮಕ್ಕಳಿಗೆ ಹೇಳಿಕೊಟ್ಟಂತೆ ಅವ್ರು ಹೇಳಬೇಕು. ಆಮೇಲೆ ಅವರ ಕಿವಿಯಲ್ಲಿ ನನ್ನ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೆ, ಅದಕ್ಕೆ ಅದೇ ತರದ ಉತ್ತರವನ್ನು ಅವರು ಕೊಡ್ತಾ ಇದ್ರು. ಈಗ ಯಾವುದೇ ರೀತಿಯ ಭಾವನೆಗಳಿರ್ಬೋದು, ಆದ್ರೆ ಓರ್ವ ಕುಷ್ಠರೋಗ ಪೀಡಿತ ವ್ಯಕ್ತಿಯ ವೃಣಗಳನ್ನು ತಾನೇ ಸ್ವತಃ ನಿಂತು ಅದನ್ನು ನಿರ್ಮಲೀಕರಣಗೊಳಿಸಿ ಆತನಲ್ಲಿ ಮಮತೆಯ ಭಾವನೆಯನ್ನು ಸ್ಫುರಿಸಿ ಆತನು ನಮ್ಮ ಹಾಗೆಯೇ ಮಾನವ ಎಂಬ ಒಂದು ಭಾವನೆಯನ್ನು ಬೆಳಗಿಸಿದ ದಿವ್ಯ ವ್ಯಕ್ತಿಯವರು. ದೂರುವುದು ತುಂಬ ಮಂದಿ ದೂರುವುದು, ಅದು ಮತ್ತಿನ ಭಾಗ. ಆದ್ರೆ ಅಂತಹ ಕೆಲಸವನ್ನು ಅವರ ಬದುಕಿನಲ್ಲಿ ಇಡೀ ಮಾಡಿದ್ದಾರೆ. ಜೀವನದಲ್ಲಿ ಸಂಭ್ರಮಗಳು ಸಾಕಷ್ಟು, ಉತ್ಸಾಹಗಳು, ಚೈತನ್ಯಗಳು ಸಾಕಷ್ಟಿದೆ. ಏನಾದ್ರೂ ವಿಷಾದಗಳಿದೆಯಾ ಅಂತ ಹೇಳಿ? ನನ್ನ ಒಂದು ಜೀವನದ ಒಂದು ಭಾವನೆಗಳೇನು ಅಂದ್ರೆ, ನಾನು ಎಂದೂ ನನ್ನ ನೋವನ್ನು ಹೊರಗೆ ತೋರಿಸಿಕೊಂಡವನಲ್ಲ. ನೀವು ಬಹಳ ಆತ್ಮೀಯವಾಗಿ ನನ್ನ ಹತ್ರ ಮಾತಾಡ್ತಾ ಇದ್ರಿ. ನನ್ನ ತಂದೆ ತಾಯಿ ಅವರ ವಯಸ್ಸಿನಲ್ಲಿ ಅವರು ನಿಧನರಾದ್ರು. ತಂದೆ ತಾಯಿಯನ್ನು ಕಳ್ಕೊಂಡ ದುಃಖ ಈಗ ನಾನು ಏನಿದ್ರು ನನ್ನ ತಾಯಿಯ ಮೂಲಕವೇ ನೋಡುದು, ನನ್ನ ಅಮ್ಮನ ಮೂಲಕವೇ ಈ ಜಗತ್ತನ್ನು ನಾನು ಈಗಲೂ ನೋಡ್ತಾ ಇರೋದು. ನನಗೆ ನಿದ್ದೆ ಬರದಿದೆ, ಅವರ ಮಾತು ನೆನಪಾಗುತ್ತೆ, ಅವರು ತಿಂಡಿ ಕೊಟ್ಟಾಗ ಅವ್ರು ಮಾಡಿಕೊಟ್ಟ ಬಿಸಿ ಬಿಸಿ ತಿಂಡಿಗಳ ನೆನಪಾಗ್ತಿದೆ. ಎಲ್ಲವನ್ನೂ ನನ್ನ ದೇಹದಲ್ಲಿ ಆಹ್ವಾನಿಸಿಕೊಂಡು ನಾನು ಆ ಕೆಲಸವನ್ನು ಮಾಡ್ತಾ ಇರ್ತೇನೆ. ತಂದೆದ್ದು ಶಿಸ್ತುಪೂರ್ಣ ವ್ಯಕ್ತಿತ್ವ. ತಂದೆ ತಾಯಿಯ ನಂತರ ನಾನು ನಿವೃತ್ತನಾದ್ಮೇಲೆ ನನ್ನ ಊರಲ್ಲಿ ಕರುವಾಲು, ಬಹಳ ಸುಂದರವಾದಂಥ ಊರು, ತಾವು ನೋಡಿದ್ರಿ, ಬಹಳ ಆತ್ಮೀಯ ವಾತಾವರಣ, ಸುಸಂಸ್ಕೃತವಾದ ಒಂದು ನೆಲೆ. ಈಗ ರವಿಶಾಸ್ತ್ರಿ ಅವರು ವರ್ಷಕ್ಕೊಮ್ಮೆ ಬಂದ ಮೇಲೆ ಅಂತಾರಾಷ್ಟ್ರೀಯ ಪ್ರಖ್ಯಾತಿ ಬಂದ್ಬಿಟ್ಟಿದೆ. ಅವರು ನಮ್ಮ ಕುಟುಂಬದವರೇ. ಆದರೆ ನಿವೃತ್ತರಾಗಿ ನಾನು ಊರಲ್ಲಿ ಸೆಟ್ಲಾಗಿ ಮುಂದೆ ಏನಾದರೂ ಸಾಮಾಜಿಕ ಇಂಥ ಕೆಲಸಗಳನ್ನು ಮಾಡಬೇಕಂತ ಇದ್ದೆ. ನನ್ನ ಅಣ್ಣ ಶ್ರೀಕೃಷ್ಣ ಪ್ರಸಾದ್ ಅಂತ ನಮ್ಮ ಊರಲ್ಲಿ ಅತ್ಯಂತ ಜನಪ್ರಿಯ ಶಿಕ್ಷಕ. ಆಮೇಲೆ ಊರಿನವರೆಲ್ಲ ಕೆಲಸ ಅವನು ಅರ್ಜಿ ಬರೆದು ಕೊಡೋದು, ಯಾರ್ದಾದ್ರು ಟಿವಿ ಹಾಳಾದರೆ ಅದು ರಿಪೇರ್ ಮಾಡಿಕೊಡೋದು, ಆಮೇಲೆ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದು. ನಮ್ಮ ಮನೆಯಲ್ಲಿ ಆಗ ಪ್ರಪ್ರಥಮ ಫೋನು, ದೂರವಾಣಿ ಎಲ್ಲ ಬಂದಾಗ, ಫೋನು ಟಿವಿ ಎಲ್ಲ ಬಂದಾಗ ಸುತ್ತಮುತ್ತಲವರು ಬರೆದು ಎಲ್ಲವೂ ನೋಡ್ಕೊಂಡಿದ್ದ. ಅಪಘಾತದಲ್ಲಿ ಆತ ಮೃತಪಟ್ಟ. ಅದು ನನ್ನ ಬದುಕಿನಲ್ಲಿ ಅತ್ಯಂತ ನೋವಿನ ಘಟನೆ. ಯಾಕಂದ್ರೆ ಅಣ್ಣನ ಮೂಲಕವೇ ನಮ್ಮ ಸಮಗ್ರ ಕುಟುಂಬ ಸಮೀಕರಣ ಆಗ್ತಿತ್ತು. ನಾನೆಲ್ಲೂ ಹೋಗ್ತಾ ಇರಲಿಲ್ಲ, ನಾನು ಹೋಗುವುದೇ ಕಡಿಮೆ ಸಂಬಂಧಿ, ಅದೆಲ್ಲ ಅಣ್ಣ ಅದನ್ನು ಪ್ರಾತಿನಿಧ್ಯ ಮಾಡ್ತಾ ಇದ್ದ. ಹಾಗಂತ ಅಣ್ಣನಿಗೆ ಒಬ್ಳು ಮಗಳಿದ್ದ, ಆಗ ಅವಳು SSLC. ನಾನು ಅವಳಿಗೆ ಅವಳ MSc ಪೂರ್ಣಗೊಳಿಸಿ ಅವಳಿಗೆ ಮದುವೆ ಕೂಡ ಮಾಡಿಕೊಟ್ಟೆ. ನನ್ನ ಅಕ್ಕನ ಮಗನಿಗೆ ಎಂಜಿನಿಯರ್ ಮದುವೆ ಮಾಡಿಕೊಟ್ಟು ನನ್ನ ಕರ್ತವ್ಯ ನಾನು ಮೆರೆದಿದ್ದೇನೆ. ಅವರಿಗೆ ಬೆಂಗಳೂರಿನಲ್ಲಿದ್ದಾರೆ, ನಮ್ಮ ಅತ್ತಿಗೆ ಕೂಡ ಅವರ ಜೊತೆಗಿದ್ದಾರೆ. ನಮ್ಮದೇ ಒಳಗಿನ ಸಂಬಂಧ ಆದ್ರಿಂದ. ಹಾಗಾದ್ರಿಂದ ಕರುವಾಲು ಈಗ ಅಲ್ಲಿ ಕೂಡ ನನಗೆ ಬಾಗಿಲು ಮುಚ್ಚಿದ, ಅಲ್ಲಿ ನಾನು ಮುಚ್ಚಿದ ಬಾಗಿಲನ್ನು ತಿಂಗಳಿಗೊಮ್ಮೆ ಹೋಗಿ ತೆರಿಬೇಕು. ನನ್ನ ನೇಬರ್ಸ್, ಕಸಿನ್ಸ್ ಎಲ್ಲ ಇದ್ದಾರೆ, ಅವರೆಲ್ಲ ನೋಡ್ಕೊಳ್ತಾ ಇದ್ದಾರೆ. ಇದು ನನ್ನ ಬದುಕಿನ ಅತ್ಯಂತ ವಿಷಾದಗಳು ಎಂದು ಯಾರಲ್ಲೂ ಹೇಳಿಲ್ಲ, ನಾನು ಇವತ್ತು ನಿಮ್ಮ ಮುಂದೆ ಹೇಳಿಕೊಳ್ತಾ ಇದ್ದೇನೆ. ಆ ಕ್ಷಣ ನನ್ನ ಬದುಕು ಇವತ್ತಿಗೂ. ಮನೋಪ್ರಸಾದ್ರು ಆತ್ಮಚರಿತ್ರೆಯನ್ನು ಬರಲಿಕ್ಕೆ ಹೊರಟ್ರೆ ಯಾವ 3 ಹೆಸರುಗಳು ಫ್ರಂಟ್ ಪೇಜಲ್ಲಿ ಬರ್ತಾವೆ ಅಂತ ಹೇಳಿ ಮೊದಲ ಪೇಜಲ್ಲಿ ಕಾಣಿಸ್ಕೊಳ್ತಾವೆ? ಅಮ್ಮ, ಅದು ಯಾವ ಕಾರಣಕ್ಕೂ ಅಮ್ಮ. ಆಮೇಲೆ ನನ್ನ ಉದಯವಾಣಿಯ ವ್ಯವಸ್ಥಾಪಕ ಸಂಪಾದಕ, ಈಗ ಅವರು ನಿವೃತ್ತರಾಗಿದ್ದಾರೆ, ಮಾಲಕರು ಹೌದು ಅವರು ಒಂದು ರೀತಿಯಲ್ಲಿ, ಟಿ ಮೋಹನ್ ದಾಸ್ ಪೈ ಅವರು. ಆಮೇಲೆ ನನ್ನ ಬದುಕಿನಲ್ಲಿ ಬಹಳ ಮಂದಿ ಸ್ನೇಹಿತರಿದ್ದಾರೆ. ಆ ಸ್ನೇಹಿತರಲ್ಲಿ ನನಗೆ ಯಾವ ಹೆಸರನ್ನು ತಕ್ಷಣಕ್ಕೆ ಹೇಳಬೇಕು ಅಂತ ನೀವು ಅದು ಕೇಳ್ತಾ ಇದ್ರಿ. ಆದರೆ ಅದನ್ನು ನಾನು ಎಲ್ಲ ಸ್ನೇಹಿತರ ಬಳಗವನ್ನೇ ನಾನು ಅದಕ್ಕೆ ಸಮೀಕರಣ ಮಾಡಿ ನನ್ನನ್ನು ರೂಪಿಸಿದ ಸ್ನೇಹಿತರು ಅಂತ ನಾನು ಹೇಳ್ಕೊಳ್ತಾ ಇದ್ದೆ. ಇವತ್ತು ಮನೋಪ್ರಸಾದ್ರು ಪತ್ರಿಕಾ ಧರ್ಮಕ್ಕೆ ಬಾರದೆ ಹೋಗಿದ್ರೆ ಬೇರೇನಾಗಬೇಕು ಅಂತ ಆಸೆ ಪಟ್ಟಿದ್ರಿ ಬಾಲ್ಯದಲ್ಲಿ ಅಂತ? ನನ್ನ ಬಾಲ್ಯದಲ್ಲಿ ಈ ರೀತಿಯ ಚಿಂತನೆಗಳಿರಲಿಲ್ಲ. ನನ್ನ ಬಾಲ್ಯದಲ್ಲಿ ನಾನು ನಮಗೆಲ್ಲಾಗ ನಮ್ಮ ತಂದೆ ಶಿಕ್ಷಕರು, ಆಮೇಲೆ ನಮ್ಮ ಅಣ್ಣ ಶಿಕ್ಷಕ, ಆಮೇಲೆ 3 ಅಕ್ಕಂದಿರಲ್ಲಿ ಶಿಕ್ಷಕರು, ಭಾವಂದಿರಲ್ಲಿ 4 ಶಿಕ್ಷಕರು, ಹೀಗೆ ನಾನೆಲ್ಲೋ ಶಿಕ್ಷಕನಾಗಿ ಬಿಡ್ತೇನೋ ಅಂತ ನಾನು ಯೋಚನೆ ಮಾಡಿದ್ದೆ. ಹಾಗೆ ಕಾಲೇಜಿಗೆ ಹೋಗುವಾಗ ನಾನು ವಾಣಿ ಟ್ಯೂಟರ್ಸ್ ಬಗ್ಗೆ ಹೇಳಿದೆ. ನಾನು ಟೀಚಿಂಗ್ ಮಾಡಿ ನಾನು ಕಾಲೇಜಿಗೆ ನಾನು ಹೋಗ್ತಾ ಇದ್ದೆ. ಎಲ್ಲೋ ನಾನು ಶಿಕ್ಷಕನಾಗಿ ಬಿಡ್ಬೋದು ಏನಂತ ಯೋಚನೆ ಮಾಡ್ತಾ ಇದ್ದೆ. ಆದರೆ ನನ್ನ ಶೈಕ್ಷಣಿಕ ಸಾಧನೆಯನ್ನು ಅಷ್ಟು ಸಾಲಿಲ್ಲ. ನಾನು ಉನ್ನತ ಅಧ್ಯಯನಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಎಲ್ಲಾದರೂ ನಾನು BA ಲಿಟ್ರೇಚರ್ ಇತ್ಯಾದಿ ತಗೊಂಡಿದ್ರೆ ನಾನು ಆ ಟೀಚಿಂಗ್ ವೃತ್ತಿಗೆ ಹೋಗ್ತಾ ಇದ್ದೇನೆ. ಹಾಗೆಂತ ನಾನು ಇವತ್ತಿಗೆ ಇಷ್ಟಪಡುವಂಥ ಒಂದು ವೃತ್ತಿ ಅದು ಶಿಕ್ಷಣ ವೃತ್ತಿ. ಮೊನ್ನೆ ಮನೋಭಿನಂದನದ ಪ್ರಸ್ತಾಪ ಮಾಡಿದ್ರು ಮ್ಯಾಮ್ ಸಂಸ್ಥೆಯವರು ಮಾಡಿ. ಆಗ ಮಂಗಳೂರು ವಿಶ್ವವಿದ್ಯಾಲಯದ ಕುಲಪತಿಗಳು ಘೋಷಣೆ, ಏಜೆಂಟ್ ಪ್ರೊಫೆಸರ್ ಅಂತ ನನಗೆ ಘೋಷಣೆ ಮಾಡಿದರು. ಪ್ರಾಯ ಇನ್ನು ಮುಂದೆ ಆ ಟೀಚಿಂಗ್ ತಿಂಗಳಲ್ಲಿ 1 ದಿನ ಮಾಡುವಂಥ ಅವಕಾಶ ಬರ್ಬೋದು. ಪತ್ರಿಕೋದ್ಯಮದ ನಂತರ ಅಥವಾ ಜೊತೆಗೆ ನನಗೆ ನಿಮ್ಮ ಹಾಗೆ ಶಿಕ್ಷಣ, ಟೀಚಿಂಗ್ ನನ್ನ ಅತ್ಯಂತ ಆಪ್ತವಾದಂಥ ಸಂಗತಿ. ಹೌದು, 1000 ಸನ್ಮಾನಗಳಲ್ಲಿ ನೀವು 2 ವೇದಿಕೆಯಲ್ಲಿ ಮಾತ್ರ ಕಣ್ಣೀರು ಹಾಕಿದ್ದೀರಿ ಸರ್, ನೆನಪು ಮಾಡ್ಕೊಂಡು. ಹೌದು, ಒಂದು ನನ್ನ ಊರಿನ ಕಾರ್ಯಕ್ರಮದಲ್ಲಿ ಅಂದರೆ ನನ್ನನ್ನು ನಾನು ನೋಡಿದ ತಂದೆ ತಾಯಿ ಅಣ್ಣ ಕೆಲವು ಸಾವುಗಳ ಬಗ್ಗೆ ನನಗೆ ತಟ್ಟಿದ ಆ ಸಾವು ನಾನು ಉದ್ದೇಶಪೂರ್ವಕವಾಗಿ ಬಳಸಿದೆ. ಇದನ್ನು ನಾನು ಅದನ್ನು ಹೇಳುವಾಗ ಕಣ್ಣೀರು ಬಂತು. ಅಲ್ಲಿ ನೆರೆದಿದ್ದ ನಮ್ಮ ವಿಷ್ಣುಮೂರ್ತಿ ದೇವಸ್ಥಾನ ಕರುವಾಲಲ್ಲಿ ಕಾರ್ಯಕ್ರಮ, ವೇದಿಕೆಯಲ್ಲಿದ್ದವರ ಸಹಿತ ಅಲ್ಲಿದ್ದಂಥ ಬಹುತೇಕ ಸಹೋದರ ಸಹೋದರಿಯರು, ಬಹುತೇಕ ನಮ್ಮ ಅಣ್ಣ ತಂದೆಯನ್ನು ಬಲ್ಲವರೇ ಆಗಿದ್ರು, ತಾಯಿಯನ್ನು ಬಲ್ಲವರೇ ಆಗಿದ್ದರು.
ಇಡೀ ಸಭೆಯಲ್ಲಿ ಸುಮಾರು 50% ಪ್ರಾತಿನಿಧಿಕವಾಗಿ ಎಲ್ಲ ಕಣ್ಣೀರು ಸುರಿಸಿದ್ರು ಒಂದು 5 ನಿಮಿಷ. ಆಮೇಲೆ ನನಗೆ ಬೈಲೂರಿಗೆ ಬಂದು ನಮ್ಮವರೆಲ್ಲ ಹೇಳೋದು, ಇನ್ನೆಲ್ಲ ಕಣ್ಣೀರು ಸುರಿಸಿ ಎಲ್ಲರನ್ನೂ ಕಣ್ಣು ನೀರು ಹಾಕುವ ಹಾಗೆ ಮಾಡಬೇಡ ನೀನು ಅಂತ ಹೇಳಿದ್ರೆ ಪ್ರೀತಿಯಲ್ಲಿ ಹೇಳ್ತಾ ಇದ್ರು. ಆನಂತರ ಮನೋಭಿನಂದನದಲ್ಲಿ ನಾನು ಕಣ್ಣೀರು ಹಾಕಲಿಲ್ಲ, ಯಾಕಂದ್ರೆ ಅಲ್ಲಿ ಭಾಷಣದ ಮೊದಲೇ ನಿರೂಪಕರನ್ನ ದಾಮೋದರ್ ಶೆಟ್ಟಿ ಹೇಳಿದ್ರು, ಮನೋಹರ್ ತುಂಬಾ ಭಾವಜೀವಿ, ನನಗೆ ಗೊತ್ತವನು, ಇವತ್ತು ಅವರು ಕಣ್ಣೀರು ಸುರಿಸಿದ್ರೆ ನಾವೆಲ್ಲ ಸುರಿಸಬೇಕಾಗ್ತದೆ ಅಂತ ಒಂದು ಮಾತು ಅವರು ಮೊದಲೇ ಹೇಳಿದರು. ಅದಕ್ಕೆ ನಾನು ಅಲ್ಲಿ ಒಂದು ಮಾತು ಹೇಳಲಿಕ್ಕೆ ಹೊರಟಿದ್ದೆ. ನಾನು ಅನೇಕ ಬಾರಿ ನೀವು ಹಿಮಗಡ್ಡೆ ನೋಡಿ ಅಂತೆ, ಹಿಮಗಡ್ಡೆ ಒಂದು ಕಲ್ಲು ಅಲ್ಲ, ಹಿಮಕಲ್ಲು ಅಂತೇಳಿ ನಾವು ಹೇಳಿದ ಐಸ್ ತುಂಬಿದೆ ಅಲ್ಲ, ಹಿಮವೇ ಕಲ್ಲು ಕಟ್ಟಿ ಇರ್ತದೆ, ಆದ್ರೆ ಮೇಲೆ ಪುಟ್ಟ ಪುಟ್ಟ ಹನಿಗಳು ಇರ್ತದಲ್ಲ, ನೋಡಿದಿರ ನೀವು? ಅದರದ್ದು ಬಾಷ್ಪ ಬಿಂದುಗಳು ಒಂದಿಷ್ಟು ಆವಿಯಾಗಿ ಬರ್ತದೆ. ಹೃದಯ ಅನೇಕ ಬಾರಿ ಕಲ್ಲು ಕಟ್ಟಿ ನೀವು ಹಿಮದ ಗಡ್ಡೆ ಆಗಿ ಇಡ್ಬೋದು, ಕಣ್ಣು ಮೋಸ ಮಾಡೋದಿಲ್ಲ. ಹೌದು. ಮನೋಹರ್ ಪ್ರಸಾದರನ್ನ ಮುಂದಿನ ಯುವ ಜನತೆ ಹೇಗೆ ನೆನಪಿಟ್ಕೊಳ್ಬೇಕು ಒಂದು ವಾಕ್ಯದಲ್ಲಿ ಸರ್, ಹೇಗೆ ನೆನಪಿಟ್ಕೊಳ್ಬೇಕು ಅಂತ ಹೇಳಿ? ನಮ್ಮ ದುಡಿಮೆಯ ಒಂದು ಭಾಗ ಅದು ನಮ್ಮ ಸಮಾಜಕ್ಕೆ ಮೀಸಲಾಗಿರಿಸಬೇಕು. ನಮ್ಮ ಪಕ್ಕದ ಒಂದು ಬಡ ಮನೆಯ ಒಂದು ಹುಡುಗನ ಬಟ್ಟೆಯೋ ಹುಡುಗಿಯ ಪುಸ್ತಕವೋ ಯಾವುದಕ್ಕಾದ್ರೂ ನಮ್ಮ ವೇತನ ನಾವು ಇಷ್ಟೊಳ್ಳೆ ಪಡೆದಾಗ ಒಂದು ಪುಟ್ಟ ಅಂಶ ಸಮಾಜದ ಒಳಿತಿಗೆ ಅದು ಬಳಕೆ ಆಗುತ್ತೆ. ಹೌದು. ಸ್ನೇಹಿತರೆ, ಒಂದು ವಾಕ್ಯವನ್ನು ನಾನು ಸೇರಿಸ್ಲಿಕ್ಕೆ ಹೋಗೋದಿಲ್ಲ. ಮನೋಹರ್ ಪ್ರಸಾದರ ಮೂಲಕ ಇವತ್ತು ನಮ್ಮ ಸ್ಕೈಸ್ ದ ಲಿಮಿಟ್ ಕಾರ್ಯಕ್ರಮ ಸಾರ್ಥಕಗೊಂಡಿದೆ. ತುಂಬಾ ಅದ್ಭುತವಾಗಿರ್ತಕ್ಕಂಥ ಭಾವನೆ ಹೊಂದಿರತಕ್ಕಂತಹ ಒಬ್ಬ ಸಹೃದಯ ಸ್ನೇಹಿತೆ, ಬಹಳ ಪ್ರೀತಿಯಿಂದ ಮಾತಾಡಿದ್ದಾರೆ. ನಾನು ಅವರ ಪರಿಚಯಗಳನ್ನ ವಿಸ್ತಾರವಾಗಿ ಮಾಡ್ಲಿಕ್ಕೆ ಹೋಗಿಲ್ಲ ಸ್ನೇಹಿತರ, ಮಾನಪತ್ರವನ್ನ ಖಂಡಿತವಾಗಿ ಓದಿ ಹೇಳೋದಿಲ್ಲ. ಅವರ ಬದುಕೇ ಒಂದು ಸಂದೇಶ ಅಂತ ಹೇಳುವಂಥದ್ದು. ಸೊ ಗಾಂಧೀಜಿ ಹೇಳಿದ ಮಾತೇ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು, ಮೈ ಲೈಫ್ ಇಟ್ ಸೆಲ್ಫ್ ಇಸ್ ಎ ಮೆಸೇಜ್ ಅಂತ ಹೇಳಿ. ಸ್ಕೈಸ್ ದ ಲಿಮಿಟ್ ಉದ್ದೇಶ ಸ್ನೇಹಿತರ ಅದೇ ಆಗಿರ್ತದೆ. ಅವರ ಜೀವನ ಒಂದು ಸಂದೇಶವಾಗಿ ಪ್ರಕಟಗೊಂಡಾಗ ಕಾರ್ಯಕ್ರಮ ಸಾರ್ಥಕಗೊಳ್ಳುವಂಥದ್ದು, ಸ್ಕೈಸ್ ದ ಲಿಮಿಟ್ ಸಾರ್ಥಕಗೊಳ್ಳುವಂಥದ್ದು. ರಾಜೇಂದ್ರ ಭಟ್ಟರು, ಒಂದೇ ನಿಮಿಷ ಅಂದ್ರೆ ತಮ್ಮ ಅನುಮತಿ ಕೇಳಿ. ನನ್ನ ಬದುಕಿನಲ್ಲಿ ನಾನು DVG ಅವರ ಒಂದು ಕವನವನ್ನು ನಾನು ಆದರ್ಶವಾಗಿ ಇಟ್ಟುಕೊಂಡು ಎಲ್ಲ ಕಡೆ ನಾನು ಹೇಳ್ತಾ ಇದ್ದೇನೆ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟದ ವಿಧಿ ಮಳೆ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗುವಂತ ನನ್ನ ಬದುಕಿನ ಆದರ್ಶ. ಹೌದು, ಎಲ್ಲರೊಳಗೊಂದಾಗಿ ಮಂಕುತಿಮ್ಮ ಅಂತ ಹೇಳುವಂತ ಸಾಲು ಬಹಳ ಅದ್ಭುತವಾಗಿ ಸದೃಶವಾಗಿ ಬಿಡುತ್ತದೆ, ಅವರ ಬದುಕಿನ ಸಾಕ್ಷಾತ್ಕಾರಗೊಳ್ಳುತ್ತದೆ. ನಾನು ಖಂಡಿತವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಸ್ನೇಹಿತರೆ. 31 ವರ್ಷಗಳ ಕಾಲ ಪತ್ರಿಕಾ ಧರ್ಮದಲ್ಲಿ ಅವರು ಮೆರೆದಿದ್ದಾರೆ. ಇವತ್ತು ಅವರನ್ನ ಜಗದ್ಗುರುವಾಗಿ ಪತ್ರಿಕೋದ್ಯಮದಲ್ಲಿ ನೋಡ್ತಾ ಇದೆ. ಈ ಕೀರ್ತಿ ಸಾಕಷ್ಟು ಉಳಿಲಿ ಅಂತ ಆಸೆ ಪಡ್ತೇನೆ. ಜೊತೆಗೆ ಅವರು ಇನ್ನಷ್ಟು ಎತ್ತರಕ್ಕೆ ಹೋಗಲಿ ಅಂತ ಆಸೆ ಪಡ್ತಾ ಈ ಕಾರ್ಯಕ್ರಮವನ್ನು ಬೀಳ್ಕೊಳ್ತಾ ಇದ್ದೇನೆ. ನಾನು ಅವರಿಗೆ ನಮೋ ನಮ ಅಂತ ಹೇಳ್ತಾ ಇದ್ದೇನೆ. ನಮಸ್ಕಾರ, ತುಂಬಾ ಧನ್ಯವಾದ. ಎಲ್ಲರಿಗೂ ನಮಸ್ಕಾರ, ತುಂಬಾ ಧನ್ಯವಾದಗಳು. ಸ್ನೇಹಿತರ, ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇದ್ದೀರಿ, ಸ್ಪಂದನ ವಾಹಿನಿ ನೋಡ್ತಾ ಇರಿ. ಥ್ಯಾಂಕ್ ಯು ವೆರಿ ಮಚ್. ವಿಶ್ ಆಲ್ ದ ಬೆಸ್ಟ್.